ಹಾಯ್ ಹಾಯ್ ರಾಧಿಕಾ ಅಕ್ಕ, ಇದ್ದೀರಾ? ಟೀ ಆಯ್ತಾ ನಿಮ್ಮದು? ಗುಡ್ ಈವ್ನಿಂಗ್, ನಿಮಗೂ ಕೂಡ ಗುಡ್ ಈವ್ನಿಂಗ್. ಟೀ ಆಯ್ತಾ? ನಂದು ಟೀ ಆಗಲಿಲ್ಲ ಅಕ್ಕ, ನಿಮ್ದಾಯ್ತಾ? ಏನು ತಿಂಡಿ? ಶರತ್ ಶರತ್ ಬ್ರದರ್ ಹಾಯ್, ಹೇಗಿದ್ದೀರಾ? ಒಂದು ನಿಮಿಷ ನಿಮಗೆ ಬ್ಲೂ ಕೊಡ್ತೇನೆ ಅಂತ ತಿರುಗಿ. ಬ್ಲೂ ಕೊಟ್ಟೆ ನೋಡಿ. ಆಯ್ತಾ ಟೀ ಕಾಫಿ? ಇಲ್ಲ, ನಿಮ್ದಾಯ್ತಾ? ನಂದಾಗಿಲ್ಲ, ನಿಮ್ದಾಯ್ತಾ? ರಾಧಿಕಾ ಅಕ್ಕ ಥ್ಯಾಂಕ್ ಯು. ಗಾಯತ್ರಿ ಸಿಸ್ ಹಾಯ್, ಎಂಚೊಲ್ಲರು ಚಾಂಡೆ ಲೈಕ್ ಕೊರಿಯರಾ? ಥ್ಯಾಂಕ್ ಯು ಕೊರ್ನೇಕ್. ನಾನು ಸೂಪರ್ ಮುದ್ದು ಅಂದೆ, ಸೂಪರ್ ಉಳ್ಳಾರ ಚಾ ಬರಿಯಾರ? ಇಲ್ಲ ಮುದ್ದು, ಟೀ ಆಗಿಲ್ವಾ? ಯಾಕೆ ಅಕ್ಕ ಇಟ್ಟು? ಹಾಯ್ ರಾಧಿಕಾ ಸಿಸ್ ಅಂತ ಗಾಯತ್ರಿ ಸಿಸ್. ಶರತ್ ಬ್ರದರ್ ಪಿನ್ನ ಹಿಡಿಗೆ ಒಂಚು ಕನೆಕ್ಟ್ ಅಲ್ಲವೇ ಉಳ್ಳಾರತೆ ನೈಸ್ ಅಂತ ಹೇಳ್ತಿದ್ದಾರೆ ರಾಧಿಕಾ ಅಕ್ಕ. ಥ್ಯಾಂಕ್ ಯು ಅಕ್ಕ. ಹಾಯ್ ಗಾಯತ್ರಿ ಸಿಸ್ ಅಂತ ರಾಧಿಕಾ ಅಕ್ಕ. ದೂರ ಪಯರ್ ಬಲೆ ಬಲೆ ಗೈಸ್ ಕಮೆಂಟ್ ಪಾಡ್ಲೆ. ಗಾಯ್ ಕಮೆಂಟ್ ಸೂಪರ್ ಪಾಡಿಯ ತಾಪನೊಂದುಲ್ಲೇರು ಶರತ್ ಬ್ರದರ್ ಓಲಿ ಅದ ಪಾಡಿಯಾರ. ಇಲ್ಲ ಮುದ್ದು, ಟೀ ಕುಡಿಯಲ್ಲ ಈವ್ನಿಂಗ್. ಹೌದಾ, ನೀವೆಂತ ಕುಡಿಯೋದು? ಹಾರ್ಲಿಕ್ಸ್ ಅಕ್ಕ, ಹಾರ್ಲಿಕ್ಸ್ ಕುಡಿತೀರಾ? ಪಲಾವ್ ಇತ್ತಲ್ಲ, ನಂಗೆ ಹೊಡಿ ಆಯ್ತಾ? ಪಲಾವ್ ಒಬ್ಬರೇ ತಿನ್ನಬಾರ್ದಂತೆ. ಹಾಂ ಥ್ಯಾಂಕ್ ಯು ಶರತ್ ಅಂತ ಹೇಳ್ತಿದ್ದಾರೆ ಗಾಯತ್ರಿ ಸಿಸ್. ದಾದಿ ತಿಳ್ಕೊನು ನೈಸ್ ನೈಸ್ ಅಂತ ರಾಧಿಕಾ ಅಕ್ಕ. ಯಾರೋ ಒಬ್ರು ಲೈಕ್ ಕೊಟ್ಟಿಲ್ಲ, ಯಾರೋ ಅವ್ರು ಲೈಕ್ ಕೊಟ್ಟಿಲ್ಲ. ರಾಧಿಕಕ್ಕ ಥ್ಯಾಂಕ್ ಯು. ಗಾಯ್ ಸೂಪರ್ ಆಗಿ ಮಿಂಚಿಂಗ್ ಅಂತ ಹೇಳ್ತಿದ್ದಾರೆ ಶರತ್ ಬ್ರದರ್. ಪಲಾವು ಒಬ್ಬರೇ ತಿನ್ನಬಾರ್ದಂತೆ, ಎಲ್ರಿಗೆ ಕೊಡಬೇಕಂತ. ಹಾಗಾಗಿ ಲೈವ್ಗೆ ಕೂಡ ತನ್ನಿ ಆಯಿತಾ? ಇಲ್ಲಿ ಜನ ನಿಮಗೆ ಕೊಡದೆ ಇರ್ಲಿಕ್ಕೆ ಆಗ್ತದ ಮುದ್ದು? ಕೊಡಿ ಕೊಡಿ, ತನ್ನಿ ನೋಡುವ ಒಂದು ಪ್ಲೇಟಲ್ಲಿ. ನಾನು ಕೊಡಲ್ಲ, ಎಂತ ಕೊಡಲ್ಲ, ಲೈಕ್ ಕೊಡಲ್ವಾ? ಉಪ್ಪಿನಕಾಯಿ ಹಾಕಿ ಆಯಿತಾ ಶರತ್ ಬ್ರದರ್? ಒಂದು ಭರಣಿಗೆ ಹಾಕಿಡಿ, ಮತ್ತೆ ಉಪ್ಪಿನಕಾಯಿ ಹಾಕಿ, ಲೈಕ್ ಇದ್ದು ಉಪ್ಪಿನಕಾಯಿ ಹಾಕಿ. ಕಟಾರದಲ್ಲಿ ಆಗ್ಬೋದು. ಕಟಾರದಲ್ಲಿ ಕೂಡ ಆಗ್ಬೋದು, ಅದರಲ್ಲಿ ಕೂಡ ಹಾಕಿ ಇಡ್ಬೋದು. ಒಂದು 4-5 ದಿವಸ ಬಿಟ್ಟು ಉಪ್ಪಿನಕಾಯಿ ಹಾಕಿ ಆಯಿತು ಅಲ್ವಾ ರಾಧಿಕಾ ಅಕ್ಕ? ಗಾಯತ್ರಿ ನೋಡಿ, ಅವರು ಉಪ್ಪಿನಕಾಯಿ ಹಾಕ್ತಾರಂತ. ಒಂದೊಂದು ಲೈಕನ್ನು ತೆಗ್ದಿಡಿ ಮಾತ್ರ, ಒಂದು ದಿವಸ ಉಪ್ಪಿನಕಾಯಿ ಹಾಕಿ. ಅಯ್ಯೋ ಮುದ್ದು ರಾಧಿಕಾ ಸಿಸ್ಗೆ ರಾಧಿಕಾ ಸಿಸ್ಗೆ ಬಂಜಿ ಬೇನೆ ಗ್ಯಾರಂಟಿ. ರಾಧಿಕಾ ಸಿಸ್ ನೋಡಿ, ನಿಮಗೆ ಹೊಟ್ಟೆ ನೋವು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ನೋಡಿ ಗಾಯತ್ರಿ ಸಿಸ್. ಅದೆಂತ ಮಾರ, ಅದು ಇದು ಟೊಮೆಟೊ ಸಾರಿನಾಗಿ ಉಂಟಕ್ಕ, ಅದೆಂತ ನೀವು ಪಲಾವ್ ಅದು? ಮುದ್ದು ಅಂತ ಹೇಳ್ತಿದ್ದಾರೆ ಶರತ್ ಬ್ರದರ್. ಪಲ್ಲೆ ಪಲ್ಲೆ ದಾದಿ ಇವರು ಟೊಮೆಟೊ ತಂದು ಅದನ್ನು ಪಲಾವ್ ಅಂತ ಹೇಳ್ತಾರೆ. ಪಾಡ್ಲೆ ಶರತ್ ಪನಂದುಲ್ಲೇರ್ ಗಾಯತ್ರಿ ಸಿಸ್. ಉಪ್ಪಡ್ಬಾಡ್ವರಿಗೆ 1 ಲೈಕ್ ಯಾನ್ ಫಸ್ಟ್ ಲೈಕ್ ಕೊರಿಯಾರ? ಥ್ಯಾಂಕ್ ಯು ಕೊಡ್ತಾರತ್ತೆ. ಫಸ್ಟ್ ತೂಲೆ ಕೊಡೋರು ಚೆಕ್ ಮಾಡ್ಲೆ. ಗಾಯ್ ಚಾಂಡ್ ಹಾಕಿ ಏನಂದ್ರೆ ಶರತ್ ಬ್ರದರ್ ಇಜ್ಜಿ ಶರತ್ ಪನಂದ್ರೆ ಗಾಯತ್ರಿ ಸಿಸ್. ಬಲೆ ಬಲೆ ಗೈಸ್ ಕಮೆಂಟ್ ಪಾಡ್ಲೆ 4 ಲೈಕ್ ಆಡು. ಏರ್ನ ಚಾಂಡಿಗೆ ಏನಂದ್ರೆ ಗಾಯತ್ರಿ ಸಿಸ್ ನೈಸ್ ಲೈವ್ ಅಂತ ನಮ್ಮ ರಾಧಿಕಾ ಅಕ್ಕ. ಉಮೇಶ್ ಅಣ್ಣ ಬಂದರು 4 ಲೈಕ್ ಅಂತ ಹೇಳಿಕೊಂಡು. ಬನ್ನಿ ಬನ್ನಿ ಉಮೇಶ್ ಅಣ್ಣ, ಚೇರ್ ಖಾಲಿ ಇದೆ, ನೀವೊಂದು ಮಧ್ಯದಲ್ಲಿ ಕುತ್ಕೊಳ್ಳಿ ಆಯಿತಾ? ಆಚೆ ಈಚೆ ಜಾಗ ಬಿಡಿ, ಬೇರೆ ಬರ್ತಾರೆ. ಗಾಯ್ ನಮ್ಮ ಹೋಟೆಲ್ ಪೋಯ್ ಮುದ್ದು ಮೂಲೆ ಉಪ್ಪಡುವನಂದಲ್ಲೇ ಶರತ್ ಅಂದ ಏನಾರು ಬಿಡ್ದು ತಿಂತಾನೆ ಬಂಜಿವೇನವರ.
ಇದ್ದೆ ಮುದ್ದು. 5 ಇದೆಯಾ? ಎಂತ ಉಂಟಾ ಇದರಲ್ಲಿ? ಓ ದೇವರೇನೆ. ಓ ಲೈಕಾ ಮುದ್ದು ಕುಂಟಿ ಕುರುವಾಯಿ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ದೆತ್ತ ಗಾಡಿಯನ್ನ ಅರ್ಥ. ಉಮೇಶ್ ನಮಸ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಶರತ್ ಬ್ರದರ್. ನೈಸ್ ಲೈವ್ ಅಂತ ರಾಧಿಕಕ್ಕ ಸಾರಿ, ಇದು ಶರತ್ ಬ್ರದರ್ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಮಾರೆ. ನೀವು ತುಂಬ ಒಳ್ಳೆಯವರಂತ ಹೇಳ್ತಿದ್ರು ಆಗ ಆರಿಣಿ ಅಕ್ಕ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಎಂಕ್ ಗಾಯಗ ಬಂಜಿವೆ ನಾಪು ಜೊತೆ ಗಾಯ ಪನೊಂದು ಶರತ್ ಬ್ರದರ್ ಹೌದಾ? ಹೀಗೆ ಒರಿಯೋ ರೀತಿಯಿಂದ ಬಂಜಿವೆ ನಾಪು ಶರತ್ ಅಣ್ಣ ನಮಸ್ತೆ ಪನೊಂದು ಉಮೇಶ್ ಅಣ್ಣೆ. ಅಲೆ ಸೀರ್ ಬರ್ಪುನ ಬೊರ್ಚಿಗೆ ಹೋಟೆಲ್ಗೆ ಪಾಪ ತಂದು ಯಾನ್ ಪಾಪತೆ ನಾನು ಬುಡ್ದುಕೊಂಡ ಶಾಪ ಉಂಡು ನಿಕ್ಲಿ. ನೈಸ್, ಥ್ಯಾಂಕ್ ಯು ಅಕ್ಕ. ಅಕ್ಕಂದು ರೈಲು ಹೊರಟಿದ್ದೆ ನೋಡಿ, ಎಲ್ಲಿ ಸ್ಟಾಪ್ ಅಂತ ಗೊತ್ತಿಲ್ಲ. ಈ ಸ್ಟಾಪ್ ಇದು ಉಡುಪಿಯಲ್ಲ. ಅಂದು ಶರತ್ ಪನೊಂದು ಗಾಯತ್ರಿ ಸಿಸ್ ನೈಸ್ ಅಂತ ಹೇಳ್ತಿದ್ದಾರೆ ರಾಧಿಕಾ ಅಕ್ಕ. ಹಾಯ್ ಪೆದ್ದು ಅಂತ ಮಧು ಅವರು ಬಂದರು. ಬನ್ನಿ ಮಧು ಅವರೇ. ಮಧು ಅವರೇ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ನೋಡುವ. ನೈಸ್ ಲೈವ್ ಅಂತ ರಾಧಿಕಾ ಅಕ್ಕ. ಇಜ್ಜಿ ಅಂಚೆ ಇಜ್ಜಿ ಪನೊಂದುಲ್ಲೆ ಶರತ್ ಪ್ರಕಾರ ದಾದೆ ಇಜ್ಜಿ ಬಜ್ಜಿಪುರ ದಾದೆವು. ರಾಧಿಕಾ ಅಕ್ಕ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ. ಹಾಂ ಎಂತ ಮಧು ಗೊತ್ತಾಗ್ತಿಲ್ಲ, ಅದು ಎಂತ ನಿಮ್ದು ಮಂಡೆಗೆ ಗುದ್ದುತೆನ್ನು. ನೈಸ್ ನೈಸ್, ಥ್ಯಾಂಕ್ ಯು ರಾಧಿಕಾ ಅಕ್ಕ. ಸೌಮ್ಯ ಹಾಯ್ ಸೌಮ್ಯ ಎಂಚಲ್ಲರು ಚಾಮಿನಿ ಪರಿಹಾರ ಗುಡ್ ನೈಟ್ ಅವರಿಗೆ. ಸೌಮ್ಯ ಗುಡ್ ನೈಟ್. ರಾಧಿಕಾ ಅಕ್ಕ ಥ್ಯಾಂಕ್ ಯು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಅದು ನಿನ್ನ ಮಂಡೆ ನನ್ನ ಮಂಡೆ ನಾನು ಕೊಡಲ್ಲ, ಅದು ನನಗೆ ಬೇಕು ಮತ್ತು ಆಯ್ತಾ. ಸೂಪರ್ ಅಂತ ರಾಧಿಕರ. ಶರತ್ ಬೊಕ್ಕ ಮುದ್ದು ಶಾಪ ಪಾಡುವೇರಿ ಎಂಕಲ್ಲ ಲೆತ್ತೊಂದು ಪೋಯ್ಜಿಂಡ ಲೆತ್ತೊಂದು ಪೋಯರನೆ ಆ ಲೆತ್ತೊಂಪೊಲ್ಲೆ ನಾನು ಬುರ್ದು ಪರಡು ಉಂಡು ನಿಕ್ಲೆ ಗುದ್ದು. ರಾಧಿಕಕ್ಕ ಥ್ಯಾಂಕ್ ಯು. ಎಂಕಾಂಡಲ ಬೊರ್ಚು ಗಾಯ ಬೊಕ್ಕ ಮುದ್ದು ತಿನ್ನೋಡು ಹೊಟ್ಟೆಡ್ಡು. ಓಕೆ ಅನ್ಕುಲೊಂದು ತೂಪೆ ಏತು ತಿನ್ನ ಅಂದೆ ತುಲೆ ಈ ರೆಡ್ಡೆ ಜನಕ್ಕೆ. ನೈಸ್ ಲೈವ್, ಥ್ಯಾಂಕ್ ಯು ಅಕ್ಕ. ಎಂತ ಹೇಳ್ತಿದ್ದೀರ ಮಧು. ನೈಸ್ ಲೈವು. ಗಾಯಿ ದಾದಾ ಪನಂದುಲ್ಲೇರು ನಮ್ಮ ಶರತ್ ಬ್ರದರ್. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಸೌಮ್ಯ. ನಿನ್ನ ಮಂಡೆ ಮೇಲೆ ಒಂದು ಹಾಕೋಕೆ ಪೆದ್ದು, ಒಂದು ಹಾಕೋಕೆನಾ? ಹಾಕಿ ಹಾಕಿ, ಎಂತ ಹಾಕ್ತೀರಿ ಉಂಡೆ ಹಿಂದೆ ಎಂಚಿನಿ ಇರೆಗ ಆಪುಜಾರೆ ಪದಿ ಬರ್ಜಿಟ್ಲಿ ಮುಂದೆ ಬನಂದುಲ್ಲೆ. ನೈಸ್, ಥ್ಯಾಂಕ್ ಯು ರಾಧಿಕಾ ಅಕ್ಕ. ಮಿತ್ ಮೆಸೇಜ್ ತೂಲೆ ಶರತ್ ಪನಂದುಲ್ಲೇರು ಗಾಯತ್ರಿ ಶರತ್ ಅಣ್ಣ ಚಾಂಡ ಹಾಕೇನಂದುಲ್ಲೇರು ಸೌಮ್ಯ. ನೈಸ್ ನೈಸ್ ಅಂತ ರಾಧಿಕಾ ಅಕ್ಕ. ಸೌಮ್ಯ ಚಾಂಡ ಹಾಕೇನಂದುಲ್ಲೇರು ಶರತ್ ಬ್ರದರ್. ನೈಸ್ ನೈಸ್ ಅಂತ ನಮ್ಮ ರಾಧಿಕಾ ಅಕ್ಕ. ಗಣೇಶ್ ಬ್ರದರ್ ಬಂದರು. ಹಾಯ್ ಗಣೇಶ್ ಬ್ರದರ್, ಶುಭ ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ಶುಭ ಮಧ್ಯಾಹ್ನನಾ? ಸಂಜೆ ಆಯಿತು ಅಣ್ಣ, ನೀವೆಲ್ಲಿದ್ದೀರಿ? ಸೂಪರ್ ನೈಸ್, ಥ್ಯಾಂಕ್ ಯು ಅಕ್ಕ. ಗನಿ ಅಣ್ಣ ಅಂತ ಮಧು. ಸುಂದರವಾಗಿದೆ ನೇರ ಪ್ರಸಾರ ಅಂತ ಗಣೇಶ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಅವು ಅರ್ಥ ಆಯ್ಜಿ ಗಾಯಪ ನಂದು ಶರತ್ ಬ್ರದರ್. ಇರೆಗೆ ಅರ್ಥವನ್ನೇ ಬರಲಿ ಎನ್ನ ಶಾಪ ಉಂಟವೆ. ಸೂಪರ್, ಥ್ಯಾಂಕ್ ಯು ರಾಧಿಕಾ ಅಕ್ಕ. ಬಾ ಇನ್ನಾದರೂ ಕನ್ನಡ ಮಾತಾಡು. ಓಕೆ ಓಕೆ, ಕನ್ನಡದಲ್ಲೇ ಮಾತಾಡು ಆಯಿತಾ. ಸೂಪರ್ ಅಂತ ಹೇಳ್ತಿದ್ದಾರೆ ನಮ್ಮ ರಾಧಿಕಾ. ಬೆಂಬಲ ಬೆಂಬಲ ಅಂತ ಗಣೇಶ್ ಬ್ರದರ್. ಯಾನು ಹುಷಾರಿಲ್ಲ ಅಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯ. ರಾಧಿಕಾ ಅಕ್ಕ ಥ್ಯಾಂಕ್ ಯು. ಏನು ಚಾ ಅದು ಇತ್ತೆ ಚಾ ಪರೆಗೆ ರೆಡಿ ಆತೆ ಅಂದೆ ನನ ಬರೋಡ. ಓಕೆ ಓಕೆ ಪರ್ಲೆ ಶರತ್ ಬ್ರದರ್. ನಾವು 5 ಗಂಟೆಯ ಮೇಲೆ ಸಂಜೆ ಅಂತ ಹೇಳುದು. ಹೌದಾ? ಗೊತ್ತಿಲ್ಲ. ಮಧು ಅವರು ತಲೆ ಮೇಲೆ ಕೈ ಹೊತ್ತು. ಊಟ ಮಾಡಿದ್ರಾ? ಊಟ ಆಗಿದ್ದೆ ಶಶಾಂಕ್ ಅವರೇ, ನಿಮ್ದಾಯ್ತಾ? ಏನು ಊಟಕ್ಕೆ ಸ್ಪೆಷಲ್?
ಚಾಂಡ ಅಣ್ಣ ಅಂತ ಕೇಳ್ತಿದ್ದಾರೆ ನಮ್ಮ ಸೌಮ್ಯ ಏರಿಕೆಯಲ್ಲಿ. ಮುದ್ದು ಹಾಂ ಎಂತಕ್ಕ ಗೊತ್ತಾಗಿಲ್ಲ ಅದು, ಏನು ಹೇಳಿ. ಚೆನ್ನಾಗಿದ್ದೀರಾ? ಹಾಂ ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ ಶಶಾಂಕ್ ಅವರೇ? ಎಂಕ್ ಶಾಪಾ ಶರತ್ ಬ್ರದರ್ ಎರೆಗೂ ಶಾಪ್. ಶುಭ ಮಧ್ಯಾಹ್ನ ನಿಮಗೆ ಅಂತ ಶಶಾಂಕ್ ಅವರು. ನೀವು ಕೂಡ ಹಾಗೆ ನಿಲ್ತಾವು. ಬನ್ನಿ ಬನ್ನಿ ಜನರೇ ಲೈವ್ಗೆ ಅಂತ ಹೇಳ್ತಿದ್ದಾರೆ ನಮ್ಮ ಶಂಕರ್ ಬ್ರದರ್. ಲೈವ್ಗೆ ಲೈಕ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಯ್ ಮಧು ಬ್ರದರ್ ಅಂತ ನಮ್ಮ ಗಣೇಶ್ ಬ್ರದರ್. ಸೂಪರ್ ಸೂಪರ್, ಥ್ಯಾಂಕ್ ಯು ಶಶಾಂಕ್ ಅವರೇ. ಮಧು ಅವರು ಥ್ಯಾಂಕ್ ಯು, ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಯ್ಯೋ ದೇವ, ಮುದ್ದು ಸಿಸ್ಸನ್ನು ಕರ್ಕೊಂಡು ಹೋಗುವ, ಇಲ್ಲ ಅಂದರೆ ಮುದ್ದು ಶಾಪ ಆಗ್ತಾರೆ. ಓಕೆ, ಹೋಟೆಲಿಗೆ ಕರ್ಕೊಂಡು ಹೋಗುವ ಅಂತ ಹೇಳ್ತಿದ್ದಾರೆ. ಹೌದೌದು, ಕರ್ಕೊಂಡು ಹೋಗಿ. ಅಕ್ಕಿ ರೊಟ್ಟಿ ತಿಂದೆ, ಹೌದಾ? ಇವರಿಗೆ ಸ್ವಲ್ಪ ಕೊಡಿ ಆಯ್ತಾ ಶಶಾಂಕ್ ಅವರೇ. ಗಾಯ ದೂರ ಹೋಟೆಲಿಗೆ ಪೋಯರ ಬನಂದಿಲ್ಲೇರ ಶರತ್ ಬ್ರದರ್. ಥ್ಯಾಂಕ್ ಯು ಮಧು ಅವರೇ. ಗುಡ್ ನೈಟ್ ದಾದೆ ಅಕ್ಕ ಬನಂದಿಲ್ಲೇರ ಸೌಂಡ್. ಮೆಚ್ಚುಗೆಯನ್ನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಗಣೇಶ್ ಬ್ರದರ್. ಮಧು ಅವರೇ ಥ್ಯಾಂಕ್ ಯು. ಓಕೆ ಗಾಯ್, ನೀವು ಹೇಳಿದಾಗೆ ಅಂತ ಹೇಳ್ತಿದ್ದಾರೆ ಶರತ್ ಬ್ರದರ್. ನಂದು ಏನು ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಶರತ್ ಬ್ರದರ್. ಪೆದ್ದು ಇದು ನೀನೇ ಅಂತ ಹೇಳ್ತಿದ್ದಾರೆ. ಯಾವುದು ನಾನು ಕೋತಿನ? ಯಾನ್ ಪೋಪ್ ಬ್ಯುಸಿ ಇಲ್ಲ. ಬಾಯ್ ಶರತ್ ಮುದ್ದು ರಾಧಿಕಾ ಸಿಸ್ ಅಂತ. ಓಕೆ ರಾಧಿಕಕ್ಕ, ಥ್ಯಾಂಕ್ ಯು ಸೋ ಮಚ್. ಎನ್ನ ಲೈಫ್ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು. ಯಾನ್ ಪೋಪೆ ಪನ್ನೊಂದು ಮದ್ದು ಎಲ್ಲಿಗೆ ಹೋಗುದು ಮಾರ. ಆಶ್ಚರ್ಯ ಅಮೋಘ ನೇರ ಪ್ರಸಾರ ಅಂತ ಹೇಳ್ತಿದ್ದಾರೆ ಗಣೇಶ್ ಬ್ರದರ್. ಥ್ಯಾಂಕ್ ಯು ಗಣೇಶ್ ಬ್ರದರ್. ಪೆದ್ದು ಇದು ನೀನೇ ಅಂತೆ. ನನ್ನನ್ನು ಮಂಗ ಮಾಡಿದ್ರ. ಮುದ್ದು ವಿಡಿಯೋ ಪಾಡುವೆ ಪ್ಲೀಸ್, ತುಲೆ ಸಪೋರ್ಟ್ ಮಾಡ್ತಲೆ ಈಜಿಂದ 4 ಓಕೆ ಸಿಸ್. ತುಪ್ಪೆ ತುಪ್ಪೆ ಇರು 4 ಬುರ್ಜಿ ಬತ್ತು ಹೊರಡಾಲೆ ಮೇರ್ನ ಶರತ್ 4 ಜಾಗೃತೆ ಗಾಯಪನಂದ್ಲ ಶರತ್ ಬ್ರದರ್. ಎಲ್ಲಿದ್ದೀರಾ ಜನರೇ? ನಿದ್ದೆ ಮಾಡ್ತಿದ್ದೀರಾ? ಕೆಳಗೆ ಒಂದು ಕಮೆಂಟ್ ಹಾಕಿ ಅಂತ. ನೀವು ಪಾಪ ಅಲ್ವಾ? ದಾಯಿಗೆ ಜಾಗೃತೆ ಪನಂದಿಲ್ಲೇರೆ ಗಾಯತ್ರಿ ಸಿಸ್. ಅತ್ತೆ ಈತ ಬರ್ಸತೆ ಒಲ್ಲ ಕಂಡೊಡ್ಮಿನಿ ಜಾರಂಡ ಅಂಚೆ ಬನ್ನಿ ಅತ್ತೆ ಶರತ್ ಬ್ರದರ್. ತೂಲೆ ಸಪೋರ್ಟ್ ಮಾಡ್ತಲೇ ಪನಂದಿಲ್ಲೇರು ನಮ್ಮ ಮಧು. ಎನ್ನ 10 ಪನಂದಿಲ್ಲ ಶರತ್ ಬ್ರದರ್. ಯಾನತ್ತಿ ಯಾನತ್ತವೆ ಶರತ್ ಬ್ರದರ್ ಅಂದಿತ್ತೆ ಬರ್ಸತ್ತೆ ಒಲ್ಲ ಜಾರಂಡ ಮೀನಿ ಐಕ್ ಜಾಗ್ರತೆ ಬನ್ನಿ ಅದೇ. ಯಾನ್ ಅಂಚೆನೆ ಪನ್ಪುನೆ ಶರತ್ ಬ್ರದರ್. ಎಡ್ಡೆ ವಿಷಯ ದೇವರೀರ ಗೊಂಜಿ ನಾನೊಂಜಿ 100 ವರ್ಷ ಆಯುಷ್ಯ ಆರೋಗ್ಯ ಕೊರಡು ಗೊತ್ತಾಂಡೆ. ಯಾನ್ ಕಂಡಗ ಪೋಪು ಜಿಮ್ಮಾರೆ. ಓ ಕಂಡಗ ಹೋಯ್ ಜರಡಲ್ಲ ಜಾಲ್ಡ್ ಮಿನಿ ಜಾರಿ ಆಡು ಎಂಕ್ಲೆ ಗೊತ್ತಿದೆ. ಐಕೆ ದುಂಬೆ ಒಂಚೂರು ಜಾಗ್ರತೆ. ಪೆದ್ದು ಲೈಕ್ ಕೊಡ್ಬೇಕಾ ಅಂತ ಕೇಳ್ತಿದ್ದಾರೆ. ಲೈಕ್ ಕೊಟ್ಟರೆ ಒಳ್ಳೇದು, ಇಲ್ಲದಿದ್ರೆ ನಿಮ್ಮ ಇಷ್ಟ. ಈ ಪಾಪ ಬಾಲೆಗಿಂಚ ಪಂಪರ ಲೈಕ್ ಕೊಟ್ಟೆ, ಥ್ಯಾಂಕ್ ಯು. ಮಾತು ಪೋಪುಜಿ ಮಾರ್ರೆ ಅಂತ ಹೇಳ್ತಿದ್ದಾರೆ ಮಧು. ಹಾಯ್, ಬಂದರು ನಮ್ಮ 100 ಹುಲಿ ಅವರು. ಸಾರಿ 100 ಹುಲಿ ಅಲ್ಲ 100 ಪಾಶ ಅವರು ಬಂದರು. ಬನ್ನಿ ಬನ್ನಿ 100. ಅದು 100 ಹುಲಿ ಆಯ್ತಾಯ್ತಾ, ಸಾರಿ. ಯಾನ್ ಸುಮಾರು ಸರ್ತಿ ಜಾರಿ ಅಂದ ಐಕೆ ಜಾಗ್ರತೆ ಎಂಕಲ್ ಪನ್ನೊಂದು 20 ಎನ್ನೆಲ್ಲ ಇವು ಬತ್ತನ ಪನ್ಪೆ ಜಾಗ್ರತೆ. 100 ನಮಸ್ತೆ ಅಂತ ಹೇಳ್ತಿದ್ದಾರೆ ಶರತ್ ಬ್ರದರ್. ಶರತನ್ನ ಹಾಯ್ ಅಂತ ಹೇಳ್ತಿದ್ದಾರೆ 100. ಪಿನ್ ಮಾಡಿದವರು ಇದ್ದಾರೆ ನೋಡಿ, ಇಲ್ಲಿ ದೊಡ್ಡ ಡಾನ್ ಇದ್ದಾರೆ. ಅವ್ರು ಪಿನ್ ಮಾಡಿದ್ದೇನೆ ಆಯ್ತಾ. 100 ಮಿಯಾವ್ ಅಂತ. ಅವ್ರು ಬೆಕ್ಕ ಮಿಯಾವ್ ಮೇಲೆ. ಹೌದಾ ಅಂದೇ ಶರತ್ ಬ್ರದರ್. ಅಂದ ಅಂದರೆ ಏನು ಪೆದ್ದು? ಹೌದಾ ಅಂತ. ಅಂದ ಅಂದರೆ ಹೌದಾ. ಲಡ್ಡು ತಮ್ಮ ಲಡ್ಡು ತಮ್ಮನ. ಓಕೆ. ರಾಧಿಕಾ ಬೆಂಗಳೂರು ಹೋದ್ರಾ? ರಾಧಿಕಾ ಬ್ಯಾಂಗ್ಳೂರಲ್ಲ, ಅವರು ಉಡುಪಿ ಅಲ್ವಾ ರಾಧಿಕಾ ಅಕ್ಕ? ಎಲ್ಲಿದ್ದೀರಾ ರಾಧಿಕಾ ಅಕ್ಕ? ರಾಧಿಕಾ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ 100 ಅವರು.
ಸೌಮ್ಯ ಸೂಪರ್ ಅಂತ ಹೇಳ್ತಿದ್ದಾರೆ. ಸೌಮ್ಯ ದಾನಿ ಇಂಚ ಸೂಪರ್ ರೈಟ್ ದಾನಿ. ಪಿನ್ ಮಾಡಿ ಕಾಣೋದಿಲ್ಲ. ಹೌದಾ, ಪಿನ್ ಮಾಡಿದ್ದೇನಲ್ಲ. ಚಾ ನೀವೊಂದು 2 ಕನ್ನಡಕ ಹಾಕ್ಕೊಳ್ಳಿ ನೋಡುವ. ಮುದ್ದುಲಿ ನೀವು ಯಾವಾಗ ಲೈವ್ ಮಾಡಿದ್ರಿ? ನಾನೊಂದು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ. ನೀವು ಯಾಕೆ ಇಷ್ಟು ಲೇಟ್ ಬರುವಾಗ? ನಮ್ಮ ಬ್ಯಾಂಗ್ಳೂರು ಅಂತ ಹೇಳ್ತಿದ್ದಾರೆ ಮಧು ಅವರು. ಹೌದಾ, ಬ್ಯಾಂಗ್ಳೂರಾ? ಲಡ್ಡು ಅಂತ. ನಾನು ಲಡ್ಡು ಅಂತ ಹೇಳಲ್ಲ, ನನಗೆ ಲಡ್ಡು ಬೇಡ. ಗಾಯಿ ಕೂಕು ಅಂತ ಹೇಳ್ತಿದ್ದಾರೆ ಶರತ್ ಬ್ರದರ್. ಗಾಯಕ ಹೋದ್ರ ಅಂತ. ಗಾಯತ್ರಿ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ನೂರು. ಚಸ್ಮಾ ಅವ ಅವೇ ಅವೇನೆ ಬನ್ನಿ ಚಸ್ಮಾನೆ ಒಂಜಿ 4 ಪಾಡ್ಲೆ ಒಂಜಿ ಅವಂದವೆ ಶರತ್ ಬ್ರದರ್ ಒಂಜಿ 4 ಪಾಡ್ಲೆ ಕೆಲವೇರು ನಲ್ಲ ಲಕ್ಕಜ್ಜೇರ ಅಂದು ಕುಂಭಕರ್ಣ ಲಕ ಜೈದೇರು ಓಡಬೋತೇರು ಸಂತೆ ಬಲಣ್ಣ ಬಲಕ್ಕ ದೂರ పోతారు 4 ಗಂಟೆ ಲಕ್ಕಲದಂತ ನಲ್ಲ ಲಕ್ಕಜ್ಜಿ ಪೆರ್ಮರಿ ಬೇರೆ ಇಡ್ಲಕ್ಕ ಪಿರೇಡ್ ಬೇರೆ ಅಂತ. ಸೌಮ್ಯ ಪಲ್ಲೆ ಚಾಪರಿಯರ ಸೌಮ್ಯ. ನೂರು ಲಡ್ಡು ಅವರೇ, ಥ್ಯಾಂಕ್ ಯು ನೂರು ಲಡ್ಡು ಅವರೇ. ನೂರು ಚಹಾ ಮಾಡಿ ಕುಡಿದು ಬರುವಾಗಲೇ ಲೈಟ್ ಆಯ್ತಾ ಅಲ್ವಾ ಅಂತ ಹೇಳ್ತಿದ್ದಾರೆ. ಹೌದಾ, ಅವರೇ ಚಹಾ ಮಾಡುದಾ? ಹಾಯ್ ಮುದ್ದುಲಿ ಕೊಳ್ಳಿ ಮೊಯ್ನ್ ಅಂತ ಹೇಳ್ತಿದ್ದಾರೆ ನೂರು. ಯಾರು ಮರಕ್ಕೆ ಅವು ಯಾನ್ ಅವು ಯಾನ್ ಬರ್ತೀರ್ ಬಿದಣ್ಣ. ಓಕೆ ಶರತ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಎನ್ನ ಲೈವ್ಗೂ ಫಸ್ಟ್ ಟೈಮ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಇರೆಗೆ ದೇವ್ರೆ ಎಡ್ಡೆ ಮಲ್ಪಡ ನನ್ನೆಲ್ಲ 10 ಸರಿ ಬರೊಂದೆಪ್ಪಲೆ ಖುಷಿ ಖುಷಿ ಅದು ಪಾತ್ರೊಂದೆಪ್ಪಲೆ. ಓಕೆನಾ? ಶರತ್ ಅಣ್ಣ ಅಂತ ಹೇಳ್ತಿದ್ದಾರೆ 100 ಲಡ್ಡು. ಮೆಲ್ಲಪೊಲೆ ಜಾಗ್ರತೆ ಜಾರುಂಡು ದಿನವಲ ಬತ್ತೊಂಜಿ ರಡ್ಡು ಪಾತೆರ ಅಂಡಲ ಪಾತೆರದು ಪೋತೆ తెలుపుందాయి తెలుపుందాయి మీరు. ನಾನು ಇದ್ದೀನಿ ಕೊಳ್ಳಿ. ಹೌದಾ, ನೀವು ಇದ್ದೀರಾ? ನೀವು ಇರಲೇಬೇಕಲ್ವಾ? ನೀವೊಂದು ಇಲ್ಲದಿದ್ದರೆ ಲೈವ್ ನಡೆಯುತ್ತಾ ಹೇಳಿ? ನೂರು ಬಂದರು ನಮ್ಮ ಆರ್ ಡಿ ಅಣ್ಣ. ಬನ್ನಿ ಅಣ್ಣ, ನಿಮ್ಮನ್ನು ಎಷ್ಟು ಗಂಟೆಗೆ ಹೇಳಲಿಕ್ಕೆ ಹೇಳಿದ್ದು? ನೀವು ಎದ್ದದ್ದು ಎಷ್ಟೊತ್ತಿಗೆ? ಮುದ್ದೂಲಿ ಚಾ ಪರಿಯಾರ ಇಜ್ಜತೆ ಚಾ ಪರ್ತಜಿ ಇರ್ನಾಡೆ ಲೈಕ್ ಡಂಗ್. ಥ್ಯಾಂಕ್ ಯು ಅಣ್ಣ ಲೈಕ್ ಕೊಟ್ಟದಕ್ಕೆ. ಅಕ್ಕ, ನನಗೆ ನಿಮ್ಮ ಡಿ ಪಿ ಮೇಲೆ ಇರುವ ಫೋಟೋ ಮೇಲೆ ಕಣ್ಣು ಬಿದ್ದು. ಓ ದೇವರೇನೆ, ಇನ್ನು ಅದಕ್ಕೆ ದೃಷ್ಟಿ ಆಗುತ್ತೆ ಮಾರ. ಓ ಸೌಮ್ಯ, ದೃಷ್ಟಿ ಪೂರ್ಣಿಗೆ ಬೊರ್ಚಿ ಕಣವಾಡೊಚ್ಚಕ್ಕೆ. ಆರ್ ಡಿ ಅಣ್ಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನಮ್ಮ ನೂರು. ನಿದ್ರೆ ಕುಂಭಕರ್ಣ ನೀರು, ಕುಂಭಕರ್ಣನ ವಂಶ. ಹೌದಾ ಮುದ್ದು ಇಲ್ಲಿ? ಹೌದು, ಅದೇ ವಿಷಯ. ನೂರು ಬ್ರೋ ಗುಡ್ ನೈಟ್. ಆಡು ಆಡು ಅರಂಜೆಬುಡಾಯರಿ ಸೌಮ್ಯ ಎನ್ನ ಡಿ ಪಿ ಗೊಂಜಿ ಕಣ್ಣು ಪಾಡೊಚ್ಚಿಕೊಂಡೆ ಓಲ್ಲಾರು ಒಂಜಿ ಬಾರಿ ಪೊರ್ಲೋದೆಂಕ್ ಅವು ಎಷ್ಟು 2024 ತಿಕ್ಕದು ಅವಾರ್ಡ್ ತಿಕ್ಕಲೇಕ ತಿಕ್ಕದಿನ ಅವು ಡಿ ಪಿ ಗೊತ್ತಂಡೆ. ಅದೇ ಆರ್ ಡಿ ಅಣ್ಣ. ಆರ್ ಡಿ ಅಣ್ಣ ಎಂತ ಇದು ರಾರ ಅಂತ ಹೇಳ್ತಿದ್ದಾರೆ. ಎಲ್ಲಿ? ನಾಗವಲ್ಲಿ ಅಂತ ರಾರ. ಬಂದಿರುವ ಎಲ್ಲ ಭಕ್ತರೇ ಆ್ಯಂಡ್ ಜನರೇ, ಇಲ್ಲಿ ಚಾ ತಿಂಡಿ ವ್ಯವಸ್ಥೆ ಇದೆ. ತಿಂದು ಕುಡಿದು ಮನೆಗೆ ಹೊರಡಿ. ಇದನ್ನೊಂದು ನೋಡಬೇಕು ಮಾರ. ಪಿನ್ ಮಾಡುವ ನೋಡು. ಅಲ್ಲಿ ಒಂದು ಎಂಥದ ದೊಡ್ಡ ವಿಷಯ ಇದೆ. ಬಂದಿರುವ ಎಲ್ಲ ಭಕ್ತರ ಆ್ಯಂಡ್ ಜನರೇ, ಇಲ್ಲಿ ಚಾ ತಿಂಡಿ ವ್ಯವಸ್ಥೆ ಇದೆ. ತಿಂದು ಕುಡಿದು ಮನೆಗೆ ಹೊರಡಿ. ಅಷ್ಟೆ 2 ಮಾತು ಇಲ್ಲಿಗೆ ಮುಗಿಸ್ತೇನೆ. ಜೈ ಮುದ್ದು. ಎಂತ ಮಾರ ಇದು? ಸ್ವಾತಂತ್ರ್ಯ ದಿನಾಚರಣೆ ಅಂದೇ ಶರದದರು ರಡ್ಡು ಪಾತ್ರ ಆಡಿ ಅನ್ ಬರ್ತ ಬಾಯ್. ಓಕೆ ಓಕೆ, ಥ್ಯಾಂಕ್ ಯು. ಲಾಲಾ ಲೀಲಾ ಆರ್ ಡಿ ಅಣ್ಣ.
ಮುದ್ದು ಹುಲಿ ರಾರ ಅಂತ ಹೇಳ್ತಿದ್ದಾರೆ ನಮ್ಮ ನೂರ್ ಲಡ್ಡು. ಎಂಚಿನ ಕೊರ್ಜಿ ಕಜಿಪ್ಪು ಕಜಿ ಪಿಜ್ಜಾ ದಾದಿನ ಕಾಪುಜೀರು 90 ಪಾಡ್ಯಾರ ರವಿ ಬ್ರೋ ಬೈಜ್ಜರ ಇಜ್ಜಿ ಯಾರು ದೂರ పోతారు ಅರೇನು ಮಿನಿ ಒಂದು ಒಂದು ಜಂಜಿ ಮಿನಿ ಪತಂ పోతున్నా ಇಜ್ಜರ ಲೈವ್ ಒಡೆ పోతారు ಇಂದು ಇಜ್ಜಿ ಶರತ್ ಬ್ರದರ್ ಹೇಳ್ತಾರೆ. ವಿನೋದ್ ಬ್ರದರ್ ಬಂದರು. ಹಾಯ್ ವಿನೋದ್ ಬ್ರದರ್, ಒಂದು ಜಾಬ್ಲೂ ಕೊಡ್ತೇನೆ. ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಆತ ಮಲ್ಲ ಜಂಜಿ ಉಂಡಕೇನು ನಾ ಉಂಡಿ ಇರೇ ಗೊತ್ತು ಈರಿತ್ತ ಬತ್ತನತ್ತೆ ಎನ್ನ ಲೈವ್ಗು ನನ್ನ ಗೊತ್ತಾಗ ನೀರು 90 ಉಂಡಾ 90 ಬೋಡ ಅವೇ 90 ಬಾಡ್ದಾನೆ ಈ 190 ಬಾಡ್ದೆ ಬತ್ತ ನಾನು. ಸೂಪರ್ ಸೂಪರ್, ಥ್ಯಾಂಕ್ ಯು ವಿನೋದ್ ಬ್ರದರ್. ಐ ಆಮ್ ಸೂಪರ್ ಸಿಸ್. ಹೌದಾ, ಟೀ ಕೊಡಿದ್ರಾ? ಸುನಿ ಅಕ್ಕ ಬಂದರು. ಹಾಯ್ ಸುನಿ ಅಕ್ಕ, ಎಂಚೆಲ್ಲರು ಹಾಂಡಿ. ಮುದ್ದುಲಿ ಯಾವತ್ತೂ ನೀವು ಬೇಜಾರಾಗಬೇಡಿ, ನಗ್ತಾ ಇರಿ ಯಾವಾಗಲೂ, ಓಕೆನಾ? ನಿಮ್ಮ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದಿಂದ ಇನ್ನು ಮುಂದೆ ಯಾವಾಗಲೂ ನಗ್ತಾ ಇರ್ತೇನೆ ಅಂತ. ವಿನೋದ್ಗೆ ಬ್ಲೂ ಕೊರಿಯಾರೆ ಬ್ಲೂ ಕೊರಿಯಾವೆ. ನನಗೆ ತುಳು ಭಾಷೆ ಕಲಿಸಿ ಮಾರೈತಿ. ನಿಮಗೆ ಹೇಗೆ ಮಾರೆ ನಾನು ತುಳು ಭಾಷೆ ಕಲಿಸೋದು? ಲೈಕ್ ಥ್ಯಾಂಕ್ ಯು ಸುನಿ ಅಕ್ಕ. ಸುನಿ ಸಿಸ್ ಬತ್ತೇರ ಸೈಡ್ ಬಿಡ್ಲೆ ಒಂಜಿ ಮಲ್ಲ ಒಂಜಿ ಚಯರ್ ಕೊರ್ಲೆ ಮಾರೆ ಒಂಜಿ ಮಲ್ಲ ಒಂಜಿ ಚಯರ್ ಕೊರ್ಲೆ ತುಕ ಬಾರ್ ಬೂರ್ಲ ಬರಲಿ. ಸುನಿ ಸಿಸ್ ಹಾಯ್ ಅಂತ ಆರಡಿ ಅಣ್ಣ. 90 ಅಂದ್ರೆ ಏನು? ಅದು 90 ಅಂದರೆ 100 ಹಿಂದಿದ್ದು 90 ಅಲ್ವಾ? ಹಾಗೆ 100 ಆಮೇಲೆ 100 ಬರುದಲ್ವಾ? ಬತ್ತೆ ಕುಲ್ಲೆ ಉಂತ್ಲೆ ಬತ್ತೆ ವಾವ್ ಶರತ್ ಬ್ರದರ್. ಹಾಯ್ ಸುನಿ ಮೇಡಮ್ ಅಂತ ವಿನೋದ್ ಬ್ರದರ್. ವೆರಿ ಗುಡ್ ಮೇಡಮ್ ಅಂತ ಹೇಳ್ತಿದ್ದಾರೆ ನಮ್ಮ ವಿನೋದ್ ಬ್ರದರ್. ಥ್ಯಾಂಕ್ ಯು. ಅಯ್ಯೋ ದೇವರೇ, ನಾನು ಮಂಡಿಗೆ 4 ಕೊಡುವೆ, ಈಗ ನಾನು ವಾಪಸ್ ಕೊಟ್ರಂಟ ನೀವು ಮಗರ್ಬೇಕಾಗ್ಲಿಕ್ಕೆ. ವೆರಿ ಈವ್ನಿಂಗ್ ಸುನಿ ಮೇಡಮ್ ಅಂತ ಹೇಳ್ತಿದ್ದಾರೆ ವಿನೋದ್ ಬ್ರದರ್. ಹಾಯ್ ಆರ್ ಡಿ ಬ್ರೋ ಅಂತ ಹೇಳ್ತಿದ್ದಾರೆ ನಮ್ಮ ಸುನಿ ಅಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು ವಿನೋದ್ ಬ್ರದರ್. ಹಾಗೆ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ 100 ಅವರೇ, ಥ್ಯಾಂಕ್ ಯು ಅಕ್ಕ. ಕೆಸರ್ಗೊಬ್ಬ ಗಮ್ಮತ್ತಕ್ಕ. ಗಮ್ಮತ್ತು ಸೌಮ್ಯ, ಗಮ್ಮತ್ತು ಈ ರೀತಿ ಆರತ್ತ ಈ ರೀತಿ ದಂಡ ಈರ್ಲ ಗೊಬ್ಬ ಕೆಸರ್ಡು ಗೊಬ್ಬದ ನಾಕ್ಲು ಓಲ್ಪೋತೇರು ಪನ್ಲೆ ಚಾರಾವುಡು ಪಜಲ ಬೊಕ್ಕ ಜೆತ್ತೆರಡು ಅಡಿಗೆ. ಸುನಿ ಅಣ್ಣ ಗುಡ್. ಸುನಿ ಅಣ್ಣನ? ಓ ದೇವರೇನೆ, ಅಣ್ಣ ಅಲ್ಲ ಮರ, ಅದು ಸಿಸು. ನಿಮ್ಮ ಮಂಡೆಗೊಂದು ಕೊಡ್ತೇನೆ ನೋಡಿ. ಸುನಿ ಸಿಸ್ ಕಾಂಡದ ಪಾಡ್ದ ಕಮೆಂಟ್ ಮರ್ಪಡೆ ಪಾಡ್ದ ಕಮೆಂಟ್ ಮರ್ಪಡೇನು. ಗುಡ್ ಈವ್ನಿಂಗ್ ವಿನೋದ್ ಅಂತ ಹೇಳ್ತಿದ್ದಾರೆ ನಮ್ಮ ಸುನಿ ಅಕ್ಕ. ಸೌಮ್ಯ ಅವರೇ ನಾನು ಇದ್ದೀನಿ ಇಡ್ಲಿ ಅಂತ ಹೇಳ್ತಿದ್ದಾರೆ 100. ಗುಡ್ ಈವ್ನಿಂಗ್ ಆರ್ಡಿ ಬ್ರೋ ಅಂತ ಸುನಿ ಅಕ್ಕ. ಆಲ್ವೇಸ್ ವೆಲ್ಕಮ್ ಮೇಡಮ್ ಅಂತ ನಮ್ಮ ವಿನೋದ್ ಬ್ರದರ್. ಥ್ಯಾಂಕ್ ಯು. 100 ಅವರು ಯೋಚನೆ ಮಾಡ್ತಿದ್ದಾರೆ ಆರ್ಡಿ ಬ್ರೋ ಅಂತ ಸುನಿ ಅಕ್ಕ. ಮುದ್ದು ಹುಲಿ ನನಗೆ ಅಲ್ಲ ಅಂತ ಹೇಳಿದೆ. ನಿಮಗೆ ಅಲ್ವಾ? ಎಂತ ಅಲ್ಲ? ಅಲ್ಲ ಬೆಲ್ಲ ಇಲ್ಲ ಎಂತ ಅವಲ ಅವಲ ಅಂದು ಓವಿಯೇ ಶರತ್. ಮುದ್ದು ಹುಲಿ ಎಂತ ಹೇಳಿದ್ದೀರಾ ಮತ್ತೆ? ಸುನಿ ಅಕ್ಕ ಓಕೆನಾ ಅಂತ ಕೇಳ್ತಿದ್ದಾರೆ 100 ಅವರು. ಹಾಯ್ ಕುಲಾಲ್ ಸಿಸ್, ಎಂಚಲ್ಲರ ಚಾಡೆ ಚಾ ಪರಿಹಾರ 90 ಪರಿಹಾರ ದಾದ ಪರಿಹಾರ. ನನಗೆ ಸಬ್ ಮಾಡಿ. ಹೌದು, ಇಲ್ಲಿ 100 ಲಡ್ಡು ಅವರಿದ್ದಾರೆ, ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಆಯ್ತಾಯಿತು. ಸುನಿಗೆ ಪರಿಚಯ ಹೆಚ್ಚಿನ ಶರತ್ ಬ್ರದರ್. ಸುನಿ ಸಿಸ್ ಪರಿಹಾರ ಹಾಕಿ ಏನಂದ್ರಲ್ಲೇರ ನಮ್ಮ ಅರಡಿ ಅಣ್ಣೆ. ಆಶಾ ಸಿಸ್ ಹಾಯ್. ಆಶಾ ಸಿಸ್ ಓದ್ಲೇರು. ಆಶಾ ಸಿಸ್ ಬೈಜರದು. ಓ ಆಶಾ ಸಿಸ್ ಏರು 100 ಅವರು. ನಾ ಅಷ್ಟು ಮಾತಾಡಿದೇನು ಕುಡ್ಲಿ ಮೊಯ್ನಿ 100
ಅವರನ್ನು ಅಷ್ಟು ಮಾತಾಡಿ ಎಂತ ಹೇಳ್ತಿದ್ದೀರಾ ನೂರು? 90 ಇಂಚ ಪರ್ಪುನಿ 90 ಲೋಟೆಡ್ ಬಾರ್ದು ಬರಲಿ ಶರತ್ ಬ್ರದರ್ ಅವಿ ಲೋಟೆಡ್ ಪಾಡ್ಲೆ ಆಂಡ ಚಾ ಪರಿಯಾರ ಇಜ್ಜಕ್ಕ ಇರ್ನಾಂಡೆ ಚಾ ಪಿನ್ ಮಾಡಲ್ಲ ಇಲ್ಲಿ ಪಿನ್ ಐಡಿ ಒಬ್ರು ಇದ್ದಾರೆ, ಅವರು ಹೊಡಿತಾರೆ ನಂಗೆ. ಸಂಪತಣ್ಣ ಬತ್ತಿತ್ತರ್ಗೆ ಅಂದಕ ಸಂಪತಣ್ಣ ಎತ್ತಿರ ಅವಳು ನೇಲೊಂದು ನೂರವರು ಎಂತ ಪೂರ ಗಿಫ್ಟ್ ಕೊರ್ಲೆ ಮೂಲು ಕುಲಾಲ್ ಸಿಸ್ಸುಲ್ಲೇರ ಅರ್ನ ಚಾನಲ್ಗಳ ಮಾತೆಲ್ಲ ಕನೆಕ್ಟ್ ಅಲ್ಲವೇ. ಸೌಮ್ಯ ಸಿಸ್ ಹಾಯ್ ಪನೊಂದುಲ್ಲೇರು ಸುನಿ ಅಕ್ಕ. ಹಾಯ್ ಲಡ್ಡು ಬ್ರದರ್, ಲಡ್ಡು ತಮ್ಮ ಅಂತ ಹೇಳ್ತಿದ್ದಾರೆ ನಮ್ಮ ಸೌಮ್ಯ. ದಾದ ಕಜಿಪು ಮುದ್ದು ಟೊಮೆಟೊ ಸಾರಿ ಇತ್ತ ನೀರೇ ದಾದೆ ಸೌಮ್ಯ ಅವರೇ ಅಂತ ಹೇಳ್ತಿದ್ದಾರೆ 100. ಇದು ಸುತ್ತೆ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೆ 100? ಮೆಲ್ಲ ಮರೆ ಜಾರಿ ಬೀಳ್ತೀರಾ. ಶರತ್ ಬ್ರೋ ಹಾಯ್ ಅಂತ ಸುನಿ ಅಕ್ಕ. ಈಶ್ವರಿ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ನಮ್ಮ ಆರ್ಡಿ ಅಣ್ಣ. ಬಲೆ ಗೈಸ್ ಕಮೆಂಟ್ ಮಾಡಲಿ. ಮುದ್ದು ಇಲ್ಲಿ ನನಗೆ ಪಿನ್ ಇಲ್ಲ ಏನು, ಪಿನ್ ಐಡಿ ಇದ್ದಾರೆ ಇಲ್ಲಿ ನೋಡಿ, ನಮ್ಮದು ಶರತ್ ಬ್ರದರ್ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ, ಧನ್ಯವಾದಗಳು 100 ಅವರೇ. ಚಾಂಡೆ ಆರ್ಡಿ ಬ್ರೋಕೆ ಅನ್ನೋದಿಲ್ಲ ಸುನಿ ಅಕ್ಕ. ಕಟ್ಟಿಗೆ ಯಾರು ತರ್ಲಿಕ್ಕೆ ಹೋದದ್ದು. ಹಾಯ್ ಆರ್ಡಿ ಬ್ರೋ ಅಂತ ಹೇಳ್ತಿದ್ದಾರೆ ಕುಲಾಲ್ ಸಿಸ್. ಹಾಯ್ ಆಲ್ ಫ್ರೆಂಡ್ಸ್ ಅಂತ ಸುನಿ ಅಕ್ಕ. ಸುನಿ ಬಲೆ ಚಾಪರ್ಕ ಬನೊಂದಿಲ್ಲೇರು ಶರತ್ ಬ್ರದರ್ ಎಗ್ಗಿಜ್ಜೆ ಯಾರೇ ಹತ್ರ ಲೆಪ್ಪನೇರು. ಹೌದಾ ಮುದ್ದೂಲಿ ಓಕೆ ಅಂತ ಹೇಳ್ತಿದ್ದಾರೆ 100 ಟೈಗರ್ ಅವರು. 100 ಟೈಗರ್. ಗುಡ್ ಈವ್ನಿಂಗ್ ಆಲ್ ಫ್ರೆಂಡ್ಸ್ ಅಂತ ವಿನೋದ್ ಬ್ರದರ್. ನೋಡಿ ವಿನೋದ್ ಬ್ರದರ್ ಚಾನಲ್ ಇದ್ರೆ ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಆಯ್ತಾಯಿದ್ರು. ಸೂಪರ್ ಥ್ಯಾಂಕ್ ಯು ಬ್ರದರ್. ಚಾರ್ಜಿ ಸುನಿ ಸಿಸ್ಪನಂದ್ರಲ್ಲೇ ರಾಡಿ ಅಣ್ಣೆ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ನಮ್ಮ 100 ಲಡ್ಡು ಅವರು. ಹೈಡಲ್ಲಿ ಇರಬೇಡಿ, ಕೆಳಗೆ ಬಂದು ಮೆಸೇಜ್ ಮಾಡಿ, ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತೇನೆ, ನೀವು ಕೂಡ ಮಾತಾಡಿ ಆಯಿತಾ. ಇರೆಗೆ ಕಡೆ ಕೊರ್ನಿ ಆತ ಚಾ ಓಲಿಗೆ ಕೊರ್ನೀರು ಬೇತಕ್ಲೆ ಪೂರ ಚಾ ಕೊಡ್ತಾರೆ ಎಂಟ್ಲಿಗೆ ಚಾ ಇದ್ದ. ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ ನಮ್ಮ 100 ಲಡ್ಡು ಅವರು. ಸಪೋರ್ಟ್ ಥ್ಯಾಂಕ್ ಯು ವಿನೋದ್ ಬ್ರದರ್. ಬತ್ತಲಿಯೇ ಶರತ್ದು ಬತ್ತೆ ಬನ್ನೊಂದಿಲ್ಲ ದೂರ ಮೆಲ್ಲ ಪೋಲೆ ನಾನು ಬೂರು ಸ್ವಲ್ಪ ಅಲ್ಲ ಸುನಿಯ ಇರು ಪರಿಹಾರ ಸುನಿ ಸಿಸ್ಕೇನೊಂದಿಲ್ಲ ರಾಡಿ ಅಣ್ಣೆ. ಸೂಪರ್ ಥ್ಯಾಂಕ್ ಯು ವಿನೋದ್ ಬ್ರದರ್. ಬಲೆ ಗೈಸ್. ಓಕೆ ಸಿಸ್ ಐ ಆಮ್ ವರ್ಕ್. ಬಾಯ್ ವಿನೋದ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಲೈವ್ ಸಪೋರ್ಟ್ ಮಾಡಿದ್ದೀರಾ. ಖುಷಿಯಾಗಿ ಇರಿ, ನಗಿಸ್ತಾ ಇರಿ. ನಾಳೆ ಕೂಡ ಬನ್ನಿ ಆಯಿತಾ. 100 ಲಡ್ಡು ಅವರು ನಗ್ತಾ ಇದ್ದಾರೆ. ಪೋಯವರ ಬೀಟ್ ಡಾಬಾಗ ಪೋಯ್ ಶರತ್ ಬ್ರದರ್ ಒಂದು ಗಾಡಿ ಬಂತಲವೇ. ವಿನೋದ್ ಅವರೇ ಚಾನಲ್ ಇಲ್ಲ, ವಿನೋದ್ ಅವರ ಚಾನಲ್ ಇಲ್ವಾ? ಓಕೆ ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸತೀಶ್ ಅಣ್ಣ ನಾವು ಮಾತಾಡೋದಿರಲಿ 11 ಆದರೂ ರಾತ್ರಿ ಸಪೋರ್ಟ್ ಮಾಡ್ತಾ ಇರ್ತೀಯಾ? ಇನ್ನೊಂದು ಸರಿ 10 ಗಂಟೆ ಹೇಳಿ. ಅಯ್ಯೋ ಅಣ್ಣ ಬೈಯುದ ನೀವು, ಹಾಗೆಲ್ಲ ಬೈಬಾರ್ದು ಆಯ್ತಾ. ಟ್ರಿಪ್ ಹೋಗೋಣ ಬರ್ತೀರಾ ಮುದ್ದೂಲಿ? ಹೋಗು ಆಯ್ತಾ, ಹೋಗುವ. ಇಲ್ಲಿಗೆ ಹೋಗುದು ಓಕೆ ಅಂತ ಹೇಳ್ತಿದ್ದಾರೆ ವಿನೋದ್ ಬ್ರದರ್. ಥ್ಯಾಂಕ್ ಯು ವಿನೋದ್ ಬ್ರದರ್. ಬಿಟ್ಟು ಡಾಬಾ ನಮ್ಮನೆ ಅಂದ ಶರತ್ ಬ್ರದರ್. ಪೊಯ್ ಮುದ್ದು ಅಮ್ಮ ಅಂತ ಹೇಳ್ತಿದ್ದಾರೆ ನಮ್ಮ ಸತೀಶ್ ಅಣ್ಣ. 5 ಮಿನಿಟ್ ಬಂದೆ ಮುದ್ದು ಓಕೆನಾ? ಓಕೆ ಹೋಗಿ ಬನ್ನಿ ಆಯಿತಾ. 13ನೇ ಲೈಕ್ ಡನ್. ಥ್ಯಾಂಕ್ ಯು ಅಣ್ಣ. ಅಯ್ಯೋ ಯಾರ್ದು ಕಮೆಂಟ್ ಹೋಯ್ತಾ ಅಂತ ಬೈಬೇಡಿ ಆಯಿತಾ. ಓ ದೇವರನೇ ತಿನ್ನಾದದ್ದ ಯಾನ್ ಕೆಸರ್ಡು ಗೊಬ್ಬುಂಡ ಅಮ್ಮ ಎನ್ನ ಬೇರೆ ಬೆಚ್ಚ ಮಲ್ಪೇರಕ್ಕ ಇರ್ಬೇಕ ಚಪ್ಪೆ ಮಲ್ಪಲೆ ಸೌಮ್ಯ. ಓನ್ಲಿ ಐ ಆಮ್ ಸಪೋರ್ಟರ್ ಸಿಸ್. ಥ್ಯಾಂಕ್ ಯು ವಿನೋದ್ ಬ್ರದರ್. ಒಳ್ಳೇದಾಗಲಿ ನಿಮಗೆ ಆಯಿತಾ. ದೇವರು ಒಳ್ಳೇದು ಮಾಡಲಿ. ಇವ್ರು ಬಸ್ ಫ್ರೀ ಉಂಟು ಅಂದ. ಓಕೆ ಬಸ್ಸಟ್ಟೆ ಬರ್ತಾ. ಹಾಯ್ ಸತೀಶ್ ಅಣ್ಣ ಅಂತ ಸುನಿ ಅಕ್ಕ ಹೇಳ್ತಿದ್ದಾರೆ. ಕೊಡಿ ಮಾರೆ ಎಲ್ಲರೂ ಕುಲಾಲ್ಸಿಸ್ಗೊಂದು ಏನಾದರೂ ಕೊಡಿ ಮಾರೆ. ನೀವು ಎಂತ ನೀವು
ಸತೀಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನಮ್ಮ ಸೌಮ್ಯ. ಆರ್ ಡಿ ಬ್ರೋ ಒಡೆ ಪೋಯರ್ ಉಲ್ಲೇರ ಆರ್ ಡಿ ಅಣ್ಣೆ ಬಲಿ ಪೂಜೆ ಈಶ್ವರಿ ಶಿಷ್ಯಾನ್ ಕೊಡ್ತೆ ಪರಂದುಲ್ಲೇರ ಆರ್ ಡಿ ಅಣ್ಣೆ ಏ ಬೆರಿ ಕತ್ತಿ ಅದನ್ನ ಚಾನಲ್ಗೆ ಕನೆಕ್ಟ್ ಆಗಿ ಹಾಯ್ ಸೌಮ್ಯ ತಂಗಿಯಮ್ಮ ಅಂತ ಹೇಳ್ತಿದ್ದಾರೆ ನಮ್ಮ ಸತೀಶ್ ಅಣ್ಣ. ಯಾನು ಉಲ್ಲೆ ಸುನಿಸಿಸ್ ಇರೆಗೆ ಏತ್ ಕಮೆಂಟ್ ಮಾಡಿ ಈ ರಿಪ್ಲೈ ಕನ್ನಡಕ ಮಾಡಿ ತುಲೆ ಸುನಿ ಅಕ್ಕ ಕನ್ನಡಕ ಮಾಡಿ ಸುನಿ ತಂಗಿ ಅಮ್ಮ ಅಂತ ಹೇಳ್ತಿದ್ದಾರೆ ನಮ್ಮ ಸತೀಶ್ ಅಣ್ಣ. ನನಗೆ ಪಿನ್ ಬೇಡಮ್ಮ, ನಿಮ್ಮನ್ನು ಪಿನ್ ಮಾಡಿದಲ್ಲ ಅದು ಬೈ ಮಿಸ್ಟೇಕ್ ಆಗಿ ಪಿನ್ ಅದು. ಇವರೆಲ್ಲಿ ಹೋದ್ರು ನಮ್ಮ ಯಾರು ಕುಲಾಲ್ ಪಾಡಿಯ ತುಲೆ ಕಮೆಂಟ್ ಪನೊಂದುಲ್ಲ ಸುನಿ ಅಕ್ಕ ಒಯ್ಕು ಬಾಡಿ ಅವರಿಗೆ ಯಾನ್ ಏಪನೆ ಕೊಡ್ತೆ ಬ್ರೋ ಪನೊಂದುಲ್ಲ ನಮ್ಮ ಕುಲಾಲ್ ಸಿಸ್ ಉಲ್ಲ ಇರ್ಗಾರ ತಂಗಿಗೆ ಬೈದೆ ರೋಡಲ್ಲಿ ಹೋಗುವವರೆಗೂ ಬೈಯೋಕ್ಕೆ ಆಗುತ್ತಾ ಮುದ್ದು ಇಲ್ಲ 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 ಅಣ್ಣ, ನೀವು ತಂಗಿಗೆಲ್ಲ ಬೈಬೋದು ಆಯ್ತಾ, ಅಣ್ಣನಿಗೆ ಬೈದ್ರೆ ಮಾತ್ರ ಬಿಡಲ್ಲ. ತಂಗಿಗೆ ಎಷ್ಟು ಕೂಡ ಬೈಬೋದು. ಇದು ಯಾರು ಬಂದದ್ದು? ನಮ್ಮ ಕಿರಣನ್ನ ಬಂದರು. ಬನ್ನಿ ಬನ್ನಿ ಕಿರಣನ್ನ ಲೈಕ್ ಡನ್ ಚೆಕ್ ಮಾಡಿ ಅಂತ. ಆಯಿತು, ನಾನು ಯಾವುದರಲ್ಲಿ ಗೂಗಲಲ್ಲಿ ಚೆಕ್ ಮಾಡಬೇಕಾ? ಯಾನ್ಲ ಕೊಡ್ತೆ ಏಪನೆ ಈಶ್ವರಿ ಸಿಸ್ಪನೊಂದ್ಲೆ ರಾಡಿ ಅಣ್ಣ ಎಲ್ಲಂಜಿ ತಿರುಪತಿ ಯಾತ್ರೆ ಉಂಡು ಏರ್ ಬರ್ಪಾರು ಓ ದೇವರೇನೆ ಅಂದ ಈರು ಎಂಕಲ ಬಗ್ಗೆಲ್ಲ ಒಂಜಿ ದೇವರಡ ಪನಂಬಲ್ಲೇವಿ ಶರತ್ ಬ್ರದರ್ ಮುದ್ದು ಅಮ್ಮ ಅಂತ ಹೇಳ್ತಿದ್ದಾರೆ ನಮ್ಮ ಸತ್ಯಣ್ಣ. ಬೊಕ್ಕ ಖಾರ ಬೊಕ್ಕ ಖಾರ ಅಂಡ ಮುದ್ದು ಅಕ್ಕ ದಾದಿ ಸೌಮ್ಯ ಏನ ಖಾರ ಅಪ್ಪನ ಈ ರಾಧನ ತಿಂಡಾರ ಅಂದತೆ ಮುದ್ದು ತಂಗಿ ಅಮ್ಮ ಅಂತ ಹೇಳ್ತಿದ್ದಾರೆ. ಪ್ಯಾಕೇಜ್ ಉಂಡು ಬರ್ಪುನಕಲ್ ಪಲ್ಲೆ ಅದೇ ಮುಗಲೇರ್ಲ ಬರುವೇರು ಏರ್ಲ ಬರ್ತಂಡೆ ಪಲ್ಲೆ ತುಕ ಕಿರಣನ್ನ ಹಾಯ್ ಅಂತ ನಮ್ಮ ಸೌಮ್ಯ. ಅಲ್ಲ ಏರಣ್ಣಲ್ಲಿ ಪೋಪರ ತಿರುಪತಿಗೆ ಸೌಮ್ಯ ತಂಗಿಗೆ ಟೀ ಕೊಡ್ತಿದ್ದಾರೆ ನೋಡಿ. ಶಾಂತಕ್ಕ ಬಂದರು. ಹಾಯ್ ಶಾಂತಕ್ಕ, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಏನು ಕುಡಿದ್ರಿ? 90 ಕುಡಿದ್ರಾ? ಮುದ್ದುಗೆ ಟೀ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಸುನಿಸಿಸ್ ದೋಸೆ ಮಲ್ತೊಂದುಲ್ಲರ ಆಕೆನೊಂದುಲ್ಲೆರ ಆಡೆ ನಾವು ಕಾಂಡೆ ಇತ್ತೆಲ್ಲ ಮಲ್ತೊಂದುಲ್ಲೆರ ಯಾನ್ ಪೋಪುಜಿ ಯಾತ್ರೆ ಯಾನ್ ಜನ ಮಲ್ಪುನಿ ಅಂದ ಏರು ಪೋಪುಜಾರ ಅಂಚನ ಪೋಪು ಕೂಡ ಪನ್ಲೆ ಒಂಜಿ ಲೈವ್ ನರಗಳ ಒಂಜಿ ನಟ್ಟೊಂದು ಬರ ಪಂದವೆ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ನಮ್ಮ ಆರ್ ಡಿ ಅಣ್ಣ. ಮುದ್ದು ಸಿಸ್ಟರ್ ಗುಡ್ ಈವ್ನಿಂಗ್, ಟೀ ಕಾಫಿ ಆಯ್ತಾ ನಿಮ್ಮದು? ಇಲ್ಲ ಅಲ್ಲ, ನಿಮ್ದಾಯ್ತಾ ಕಿರಣಣ್ಣ? ನೀವು ಟೀ ಕುಡಿಯಲ್ಲ ಮತ್ತೆಂತ ಕುಡಿದ್ರಿ? 21ಗ ತುಕ ಇರು ದಿನವಲ್ಲ ಲೈವ್ ಬರೋದಿತ್ಲೆ ಜನ ತಿಕ್ಕರುತ್ತ. ಆಯಿತು ಸೌಖ್ಯ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದಾ? ಹಾಯ್ ಆಡಿದ್ರು ಅಂತ ಶಾಂತಗ ಚಾಂಡಕೇನು ಶಾಂತಕ್ಕ ಚಾಂಡಕೇನು ಬಿಳ್ಳರು ಶರತ್ ಬ್ರದರ್ ಬರ್ಸ ಉಂಡೆ. ಬರ್ಸ ಬರೋದುಂಡಿಗೆ ಮೂರು. ಸೌಮ್ಯ ಗುಡ್ ಈವ್ನಿಂಗ್, ಟೀ ಕಾಫಿ ಆಯ್ತಾ ನಿಮ್ಮದು? ಹೇಗಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ ಕಿರಣಣ್ಣ. ಹಾಯ್ ಶರತ್ ಬ್ರೋ ಅಂತ ಶಾಂತಕ್ಕ. ಮುದ್ದು ಪನಂದಿತ್ತೇರಿ ಈರು ಪೊಣ್ಣು ಕೇಂದ್ರ ದೇವಸ್ಥಾನಕ್ಕೆ ಓದಿತ್ತಾರೆ ಗ್ಯಾಡಿ ಬ್ರೋ ಅಂದೇಕೆ ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಇತ್ತೆ ಉಂಡು ನೆಕ್ಸ್ಟ್ ಮಂತ್ರಾಲಯ ಉಂಡು ಅಂದೆ ಶರತ್ ಬ್ರದರ್. ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಅಕ್ಕ. ಯಾನು ಕೋಡ ಹಾಸನ ಪೋದು ಬತ್ತೆ ಯಾತ್ರೆ ಅಂದೆ ಎತ್ ಕೊಡ್ತು ಪೋಪರಿ ಎತ್ ಕೊಡ್ತು ಬರ್ಪರ ಗೊತ್ತ. ಗುಡ್, ಥ್ಯಾಂಕ್ ಯು. ಆರ್ ಡಿ ಅವರು ಶಾಂತಕ್ಕಗ್ ಹಾಯ್ ಪಂಡೀರ್ ಅಂದ ಆರ್ ಡಿ ಅಣ್ಣ. ದೋಸೆ ಏಪ ಎಲ್ಲಿಗೆ ಹಾಕೇನಂದಿಲ್ಲ ಸುನಿ ಅಕ್ಕ. ನೈಸ್ ಲೈವ್ ಅಂತ ಶಾಂತ ಅಕ್ಕ. ಚಾ ಆಂಡ್ ಶರತ್ ಬ್ರೋ ಈರ್ನಾಂಡಕ್ಕೆ ಏನಂದಿಲ್ಲ ಶಾಂತಕ್ಕ. ಎನ್ನಾಂಡ್ ಶಾಂತಾಪನಂದಿಲ್ಲ. ಮಾಲ್ಟು ಕುಡಿತೇನೆ ನಾನು ಮುದ್ದು ಸಿಸ್ಟರ್. ಹೌದಾ? ಮಾಲ್ಟು ಕುಡಿತೀರಾ? ಕುಡೀರಿ. ಹಾಯ್ ಮಾತಾರಗ್ಲ ಪನಂದಿಲ್ಲರು ನಮ್ಮ ಸುನಿ ಅಕ್ಕ. ಹಾಯ್ ಶಾಂತ ಸಿಸ್ ಅಂತ ಕುಲಾಲ್ ಸಿಸ್.
ನನಗೆ ಕಾಫಿ ಸತೀಶ್ ಅಣ್ಣ, ನನಗೆ ಕಾಫಿ ಅಂತ ಹೇಳ್ತಿದ್ದಾರೆ ಸೌಮ್ಯ. ಸೌಮ್ಯನಿಗೊಂದು ಕಪ್ಪು ಕಾಫಿ ಕೊಡಿ. ನಾನು ಸಹ ಪಂಡೆ ಹಾಯಿಂದ ಆರ್ ಡಿ ಬ್ರೋ ಪನಂದಲೇರ್ ಶಾಂತಕ್ಕ ದಾದಿ ಕಜಿಪ್ಪು ಶಾಂತ ಸಿಸ್ ಪನಂದಲೇರ್ ಕುಲಾಲ್ ಸಿಸ್ ಹಾಯಿ ಎಲ್ಲನ್ ಸಿಸ್ ಪನಂದಲೇರ್ ಶಾಂತಕ್ಕ ಯಾನ್ ಅಂಚೆನೆ ಓಲು ಉಪ್ಪೆ ಪನಿಯರ ಪುಜ್ಜ ಅಂದೆ ಶರತ್ ಬ್ರದರ್ ಈ ರೆಕಡ್ ಪಂಡಾರತ ಗೊತ್ತಾನ ಆರ್ ಡಿ ಬ್ರೋ ಪೊಣ್ಣು ತಿಕ್ಕಂಡ ದೇವೇರ್ ಕೊರಿಯರ್ ಹಾಕಿ ಸುನಿ ಅಕ್ಕ ಸುನಿ ಸಿಸ್ ಆ ಸುನಿ ಸಿಸ್ ಗುರುವಿಗೆ ತಿರುಮಂತ್ರಣ ಅಂತ ಆರ್ ಡಿ ಅಣ್ಣ ಎಲ್ಲನ್ ಸಿಸ್ ಚಾಂಡಿಕೆ ಏನಂದಿಲ್ಲ ಶಾಂತಕ್ಕ ಹಾಯಿ ಅಂತ ಸೌಮ್ಯ ಬಾಯ್ ಬಾಯ್ ವಾಲ್ ಅಂತ ಪಿದಾಡಿ ಇರ್ತಲೆ ನಮ್ಮ ಶರತ್ ಬ್ರದರ್ ಪಿದಾಡಿ ಅರೆಗೊಂಜಿ ಹೂಗುಚ್ಚ ಕೊರ್ಲೆ ಅವೆ ಪಿದಾಡ್ನಾಗ ವೆಜ್ ಸಾಂಬಾರಿನ ಸಿಸ್ ರೇಗು ದಾದೇಕೆ ಏನಂದಿಲ್ಲ ಶಾಂತಕ್ಕ ಎಲ್ಲೆ ಬರ್ಪೆ ಪನೊಂದಿಲ್ಲೇರು ಶರತ್ ಬ್ರದರ್ ಆರ್ ಡಿ ಬ್ರೋ ಪನೊಂದಿಲ್ಲೇರು ಸುನಿ ಅಕ್ಕ ಸೌಮ್ಯ ಮತ್ತೇನು ಸ್ಪೆಷಲ್ ಊಟಕ್ಕೆ ಅಂತ ನಮ್ಮ ಕಿರಣನ್ನ ಎಂಕ್ ಮೀನು ಶಾಂತ ಸಿಸ್ ಪನ್ನೋದಿಲ್ಲ ಕುಲಾಲ್ ಸಿಸ್ ನಾನು ಚೆನ್ನಾಗಿದ್ದೇನೆ ಕಿರಣನ್ನ ಅಂತ ಸೌಮ್ಯ ಸುನಿ ಸಿಸ್ಗೆ ಏರ್ ಕನೆಕ್ಟ್ ಆಗ್ತದೆ ಜರ ಕನೆಕ್ಟ್ ಆಗಲೆ ರಿಟರ್ನ್ ಮನ್ಪೇರು ಪನ್ನೊಂದಿಲ್ಲೇರು ಮಾಡಿ ಅನ್ನೆ ರಾಧಿಕಕ್ಕ ಥ್ಯಾಂಕ್ ಯು ಪಿನ್ 67 ಸಬ್ ಅಂತ ಹೇಳ್ತಿದ್ದಾರೆ ನಮ್ಮ ಸತೀಶಣ್ಣ ಪಿನ್ ಐಡಿಗೆ ಕನೆಕ್ಟ್ ಆದ್ರಂತೆ ನೋಡಿ ಕುಲಾಲ್ ಸಿಸ್ ಆಯ್ತಾ ಸೌಮ್ಯ ಚಾ ಪರಿಹಾರಕ್ಕೆ ಏನಂದಿಲ್ಲ ಸುನಿ ಅಕ್ಕ ಆರ್ ಡಿ ಬ್ರೋ ಬರ್ಸ ಉಂಡೇಕೆ ಏನಂದಿಲ್ಲ ಶಾಂತಕ್ಕ ರಾಧಿಕಕ್ಕ ಥ್ಯಾಂಕ್ ಯು ಕಾರ್ಕಳ ದೂರ ಪೋತಿರು ಬಿಸಿ ಪೋಡಕ್ಕ ಗೊತ್ತು ಜಂಕ ನೈಸ್ ಅಂತ ಹೇಳ್ತಿದ್ದಾರೆ ರಾಧಿಕಕ್ಕ ಮುದ್ದು ಸಿಸ್ಟರ್ ಚಕ್ಕುಲಿ ತಿಂದಾರ ನೀವು ಚಕ್ಕುಲಿ ಇಲ್ಲ ನೈಸ್ ಥ್ಯಾಂಕ್ ಯು ಅಕ್ಕ ಸುನಿ ಸಿಸ್ ಇತ್ತ ಲೈಫ್ ಎಡ್ಡೆ ಉಂಡು ಪನ್ನೊಂದಿಲ್ಲ ರಾಡಿ ಅಣ್ಣೆ ಒಕ್ಕಲಾಗಡಿ ಹೋಪುಣ ಥ್ಯಾಂಕ್ ಯು ಬ್ರೋ ಪನ್ನೊಂದಿಲ್ಲ ಸುನಿ ಅಕ್ಕ ನೈಸ್ ಥ್ಯಾಂಕ್ ಯು ಬರ್ಸ ಉಂಡು ಶಾಂತ ಸಿಸ್ ಪನ್ನೊಂದಿಲ್ಲ ರಾಡಿ ಅಣ್ಣೆ ಅಲ್ಪ ಒಂತ ಕಮ್ಮಿ ಆತೆ ಬರ್ಸ ಶಾಂತ ಸಿಸ್ ಪನ್ನೊಂದಿಲ್ಲ ರಾಡಿ ಅಣ್ಣೆ ರಾಡಿ ಬ್ರೋ ಪನ್ನೊಂದಿಲ್ಲ ಶಾಂತಕ್ಕ ಒಂಜಿ ತಿಕ್ಕಂಡು ಆಲೆ ಆಡಿ ಬ್ರೋ ಪನಂದಲ್ಲೇರು ಸುನಿ ಅಕ್ಕ ಮುಂಚಿನಿ ಮತ್ತೆ ಮುದ್ದು ಅಕ್ಕನಿಗೆ ಕಾಫಿ ಕೊಡಿ ಪಾಪ ಅಂತ ಹೇಳ್ತಿದ್ದಾರೆ ಕೊಡಿ ಮಾರೆ ನೀವೆಂತ ಯಾರು ಕೂಡ ಕೊಡ್ತಾ ಇಲ್ಲ ಶಾಂತಿ ಸಿಸ್ ಚಾ ಆಯ್ತಾ ಅಂತ ಸುನಿ ಅಕ್ಕ ಎಂಕ್ ಬೊರ್ಚಿ ಸುನಿ ಸಿಸ್ ಇತ್ತ ಲೈಫ್ ಜಾಲಿ ಉಂಟು ಆರಡಿ ಅಣ್ಣ ಮುದ್ದು ಸಿಸ್ಟರ್ ಇರ್ನ ಜಾಬುಡು ತಿಂಡಿ ಉಂಡೆ ಕಡ್ಲೆ ಉಂಡು ಕಡ್ಲೆ ಬೋಡ ಕಡಲೆ ಬಿಡಿ ಆಯಿತು ಸುನಿ ಸಿಸ್ ನಿಮ್ದಾಯ್ತಾ ಅಂತ ಶಾಂತಕ್ಕ ಸುನಿ ಅಕ್ಕ ನೋಡಿ ಕಾಫಿ ತಂದು ಕುಡಿ ಮೀನು ಸಾರು ಕಿರಣಣ್ಣ ಅಂತ ಸೌಮ್ಯ ಸತೀಶ್ ಅಣ್ಣ ಥ್ಯಾಂಕ್ ಯು ಕಾಫಿ ಪರ್ಲೆ ಮಾತಿರಲ್ಲ ಅವು ಕಮ್ಮಿ ಆಯ್ಜಿ ಜನ ಜಾಸ್ತಿ ಉಂಡು ಇರು ನಾಳೆ ಕಫು ಕೊಡ್ತಾರೆ ಒಂಚೂರು ಜಾಸ್ತಿ ಕೊಡ್ತು ವಾವ್ ಸೂಪರ್ ಸೌಮ್ಯ ಅಂತ ಹೇಳ್ತಿದ್ದಾರೆ ನಮ್ಮ ಕಿರಣಣ್ಣ ಆಯಿತು ಸಿಸ್ಸ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ ಬಲೆ ಗೈಸ್ ಹೈಟ್ ಡಿಪ್ వచ్చి ಕಮೆಂಟ್ ಪಾಡ್ಲೆ ಒಂಜಿ ಚೂರು ಪಾತೆರ್ಲೆ ಒಂಜಿ ಪೊರ್ಲುದ ಪಾತೆರ್ಗ ನಮ್ಮ ಖುಷಿ ಟಿಪ್ಪುಗ ಸುನಿ ಸಿಸ್ 90 ಬೇಕಾ ಸುನಿ ಅಕ್ಕ ತುಲ್ಲೆ 90 ಬೋಡಾಗೆ ಅಣ್ಣನ ಲೆಕ್ಕೊಡು 90 ಕೊಡ್ತೇರ್ಗೆ ಬನ್ನಿ ಜನರೇ ಕಮೆಂಟ್ ಹಾಕಿ ಜನರೇ ಹಾಯ್ ಕಿರಣ್ ಬ್ರೋ ಅಂತ ಸುನಿಸ್ ಅಕ್ಕ ಐಡಲ್ ಇರಬೇಡಿ ಬನ್ನಿ ಕಮೆಂಟ್ ಹಾಕಿ ಆಮೇಲೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ ಕೊರ್ಲೆ ಆಡಿ ಬ್ರೋ ಪನಂದಿಲ್ಲೇರು ಸುನಿ ಅಕ್ಕ ಸೂಪರ್ ಥ್ಯಾಂಕ್ ಯು ರಾಧಿಕಕ್ಕ ಸೌಮ್ಯ ಥ್ಯಾಂಕ್ ಯು ನೈಸ್ ಥ್ಯಾಂಕ್ ಯು ಅಕ್ಕ ಸುನಿ ಸಿಸ್ ಅಂತ ಆರ್ ಡಿ ಅಣ್ಣ ನೈಸ್ ಎಂತ ಸಿಮೆಂಟಾ ನೈಸ್ ಅಕ್ಕ ಸಿಮೆಂಟ್ ನೈಸ್ ಉಂಟಾ ಉಲ್ಲೆ ಕುಲಾಲ್ ಸಿಸ್ ಉಲ್ಲೆ ರವಿ ಪಿನ್ನೈಡ್ ಕೊಂಚೇರು ಕನೆಕ್ಟ್ ಆಗ್ತದೆ ಎರಡು ಕನೆಕ್ಟ್ ಅಲ್ಲ
ಶಾಂತಸಿ ಸ್ಕೂಪ್ ಅನ್ನೊಂದಿಲ್ಲ ರಾಡಿ ಅಣ್ಣೆ. ನೈಸ್ ನೈಸ್ ಅಂತ ರಾಧಿಕಕ್ಕ. ರಾಧಿಕಕ್ಕನ ರೈಲು ಹೊರಟಿದೆ, ಅದು ಎಲ್ಲಿ ನಿಲ್ತದಂತೆ, ಕಡಿಯಾಳಿಯಲ್ಲಿ ನಿಲ್ತದಕ್ಕ. ಕಡಿಯಾಳಿಯಲ್ಲಿ ಸ್ಟಾಪ್ ಉಂಟದು. ಸೂಪರ್, ಥ್ಯಾಂಕ್ ಯು. ನನ್ನ ಸಾಂಗ್ ವಿಡಿಯೋ ನೋಡಿ ಮಹಾರಾಣಿ ಮುದ್ದು ಸಿಸ್ಟರ್. ಇಲ್ಲ, ನಿಮ್ಮದು ರಾಜ್ಯ ಆಕ್ರಮಣ ಮಾಡ್ತೇನೆ. ಹೌದಾ, ಬನ್ನಿ ನೋಡುವ. ನಾವು ತಲ್ವಾರ್ ಇಟ್ಕೊಳ್ತೇವೆ ಕಿರಣನ್ನ, ನಾವು ತಲ್ವಾರ್ ಇಟ್ಕೊಳ್ತೇವೆ ಆಯ್ತಾ. ರಾಧಿಕಾ ಸಾಯಿ ಅಂತ ಹೇಳ್ತಿದ್ದಾರೆ ಆಡಿ ಅಣ್ಣ. ನೈಸ್ ಲೈವ್ ಅಂತ ಶಾಂತಕ್ಕ. ಕಿರಣನ್ನ, ನಮ್ಮ ರಾಜ್ಯವನ್ನು ನೀವು ಕೊಂಡೋಗ್ತೀರಾ? ಬನ್ನಿ ನೋಡುವ. ನೀವು ಪೆಟ್ಟಿಗೆ ರೆಡಿ ಆದರೆ ನಾವು ಕೂಡ ರೆಡಿ. ಸೌಮ್ಯ ಉಲ್ಲಾರ, ಸೌಮ್ಯ ಕಾಮೆಂಟ್ ಮಾಡಲೆ. ಸುನೀತಕ್ಕ ಹಾಯ್ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಹಾಯ್ ಆರ್ಡಿ ಅಣ್ಣ ಅಂತ ಹೇಳ್ತಿದ್ದಾರೆ ನಮ್ಮ ರಾಧಿಕಕ್ಕ. ಯಾನ್ ಉಲ್ಲಕ್ಕ ಉಲ್ಲರ ಬೊಕ್ಕ ಕಮೆಂಟ್ ಮಾಡ್ಲಿರ ಗುದ್ವೆದುಲ್ಲೇರಿ. ಟೀ ಆಯ್ತಾ? ಯಾರ್ದಕ್ಕ? ಆರ್ಡಿ ಅಣ್ಣ ನೋಡಿ ನಿಮ್ದು ಟೀ ಆಯ್ತಂತ. ಅವರು ಈಗ ಎದ್ದದ್ದಕ್ಕ, ಕುಂಭಕರ್ಣನ ವಂಶ ಅಲ್ವಾ, ಈಗಷ್ಟೇ ಎದ್ದದ್ದು. ಪಿನ್ ಐ ಡಿ ಸಬ್ ಅಂತ ಹೇಳ್ತಿದ್ದಾರೆ. ಪಿನ್ ಐ ಡಿ ಅವರೇ ನೋಡಿ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತಾ ಅಂತ ಆಯ್ತಾ. ಯಾನುಲ್ಲ ಮೇರು ಮಧ್ಯ ಮಧ್ಯ ಉಡ್ಬತ್ತು. ಯಾನುಲ್ಲ ರಾಧಿಕಕ್ಕ ಥ್ಯಾಂಕ್ ಯು ಅಕ್ಕ. ಎಲ್ಲಿ ಹೋದ್ರು ನಮ್ಮ ಆರ್ಡಿ ಅಣ್ಣ? ಯಾನ್ ಜೈದೆ ಬಂದಲ್ಲಿ ಆರ್ಡಿ ಅಣ್ಣ ನಲ್ಲ ಕಜ್ಜಾರ ಒಂಜಿ ಕೊಡಪ ನೀರು ಮೈಪರ ಉಣ್ತಲ್ಲ. ನೈಸ್, ಥ್ಯಾಂಕ್ ಯು ರಾಧಿಕಕ್ಕ. ಟೀ ಆಗಿಲ್ಲ ಸಿಸ್ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ. ದಾನೆ ಬೇಲೆ ಇಜ್ಜ ಆರ್ಡಿ ಬ್ರೋಗ್ ಏನೊಂದಲ್ಲೇರು ಶಾಂತಕ್ಕ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋನಿಯಾ ಅಕ್ಕ. ತಲ್ವಾರ್ ತುಕು ಆಗಿದೆ, ಹೋಗಿ ನೋಡ್ಕೊಂಡು ಬನ್ನಿ ಮುದ್ದು ಮಾರಾಣಿ ಉಂಟು ಗೊತ್ತಾ. ಹೌದಾ ಅಂತ ರಾಧಿಕಕ್ಕ. ಹೌದೌದು, ಅದೇ ಎಂತ ಎಂತ ಕೇಳಿದ್ರಿ, ನಾನೆಂತ ಹೇಳ್ತಿದ್ದೇನೆ. ರಜೆ ಶಾಂತ ಸಿಸ್ಪನಂದ್ರೆ ಆರ್ಡಿ ಅಣ್ಣೆ. ಜಾಲಿ ಆರ್ಡಿ ಬ್ರೋ ಪನಂದ್ರೆ ಶಾಂತಕ್ಕ. ಸುನಿ ಬ್ರೋ, ಹಾಂ ಸುನಿ ಬ್ರೋನಾ? ಓ ದೇವರೇನೆ, ಅದು ಸುನಿ ಅಕ್ಕ ಮಾರೆ. ಓ ಅಕ್ಕ ಇರಗ್ಲಾಪಜ ಇರ್ಲ 90 ಪರಿಹಾರ. ಜಾಲಿ ಜಾಲಿ, ಥ್ಯಾಂಕ್ ಯು ಆರ್ಡಿ ಅಣ್ಣ. ಸೌಮ್ಯ ಯಾನುಲ್ಲೆ ಪನೊಂದುಲ್ಲೇರು ಕಿರಣ್ ಗುಡ್ ಪನೊಂದುಲ್ಲೇರು ಕುಲಾಲ್ ಸಿಸ್. ಸುನಿ ಬ್ರೋ ಅತ್ ಈಶ್ವರಿ ಸಿಸ್. ಸುನಿ ಸಿಸ್ ಸಾವು ಪನೊಂದುಲ್ಲೇರು ಏರು ಪೂರ 90 ಪರಿಹಾರ ಗೊತ್ತಾಪಿ ಪೂರ ಉಲ್ಟ. ಓಕೆ ಪನೊಂದುಲ್ಲೇರು ಸುನಿ ಅಕ್ಕ. ಈ 90 ಡಾಯಿಜಿ ಮಾರ ಅಂಚಾದೆ ಇಂಚ ಉಲ್ಟ ಉಲ್ಟ ಮಾತೇನು ದಾದಕ್ಕೆ. ಶಾಂತ ಸಿಸ್ ಎಂಚಿನ ಫ್ಲಾಟ್ ಎನ್ನ ಪುದ್ದಾರ್ಡ್ ನೆನಪುಂಡತೆ ಪನೊಂದುಲ್ಲೇರು. ಓ ಅಂದ ಶಾಂತಕ್ಕ. ಸುನಿ ಅಕ್ಕ ತಿಳ್ತಂದುಲ್ಲೇರು. ಸಾರಿ ಸುನಿ, ಒಂದು 90ದ ಕತೆ ಏನಿತ್ತ ಲೈವ್. ಸುನಿ ಸಿಸ್ ಕಾಫಿ ಪಂಡ 90 ಕಡಪೂರಿಯರ ಪನದುಲ್ಲೇರ ಆರ್ಡಿ ಅನ್ನೆ. ಸೂಪರ್, ಥ್ಯಾಂಕ್ ಯು ಕಿರಣ್ ಅಣ್ಣ. ಸೈಡಲ್ಲಿದ್ದವರು ನೋಡುವ ಕಮೆಂಟ್ ಹಾಕುವ. ನೀವು ಒಳ್ಳೆಯವರಾದರೆ ನೀವು ಕಮೆಂಟ್ ಹಾಕ್ತೀರ, ಕೆಟ್ಟವರಾದರೆ ಕಮೆಂಟ್ ಹಾಕಲ್ಲ ನೋಡು. ಒಳ್ಳೆಯವರಾಗಿದ್ದರೆ ಕೆಳಗೆ ಬಂದು ಕಮೆಂಟ್ ಹಾಕಿ ಆಯಿತಾ. ನೋ ಪ್ರಾಬ್ಲಮ್ ಸಿಸ್ ಪನೊಂದುಲ್ಲೇರು. ಕೋರಿಗ ಬೊಲ್ಪ ಆತಂಡು ಅರೆಗ ನನಲ ಬೊಲ್ಪ ಆತ ಜಕ್ಕ ಏರೆಗ ಸೌಮ್ಯ ಆರ್ಡಿ ಅಣ್ಣಗ ಇಜ್ಜಿಗೆ ಆ ಕುಂಭಕರ್ಣನ ವಂಶ ತಾಂಚ ಆರ್ಡಿ ಬ್ರೋ ಪನೊಂದುಲ್ಲೇರು ಸುನಿ ಅಕ್ಕ. ನೈಸ್ ನೈಸ್, ಥ್ಯಾಂಕ್ ಯು ರಾಧಿಕಾ ಅಕ್ಕ.
ಯಾನ್ ಪೋಪ ನಾನು ಕೆಟ್ಟವಳು ಅಂದೆ ಸುನ್ಯಾಕೆ ಇರು ಕೆಟ್ಟವಳ ಹೆಂಗ್ ಗೊತ್ತ ಇಜ್ಜಿ ಸುನಿಸಿಸ್ ಪನೊಂದುಲ್ಲೆ ರಾಡಿ ಅಣ್ಣಿ ನೈಸ್ ಪನೊಂದುಲ್ಲೆ ರಾಧಿಕ ಬಾರಿ 90ದ ಪಾತೆರ್ವಾರಿ ಇರುವುದು ಅಯ್ಯೋ ಕಿರಣ್ ಅಣ್ಣ ಲೈವ್ ಸೂಪರ್ ಪನೊಂದುಲ್ಲೇರ್ ಕುಲಾಲ್ ಸಿಸ್ ಥ್ಯಾಂಕ್ ಯು ಅಕ್ಕ. ರಾತ್ರಿ ಆಗ್ಲಿಕ್ಕೆ ಆಯ್ತು. ಹೌದಾ ರಾತ್ರಿ ಆಗ್ಲಿಕ್ಕೆ ಆಯ್ತಾ? ಹಾಗಾದ್ರೆ ನೀವು ಮಲಗಿ ಅಕ್ಕ. ರಾತ್ರಿ ಆಗ್ಲಿಕ್ಕೆ ಆದ್ರೆ ನೀವು ಮಲಗಿ ಆಯ್ತು. ನೈಸ್ ನೈಸ್ ಥ್ಯಾಂಕ್ ಯು ಅಕ್ಕ. ಆರ್ ಡಿ ಬ್ರೋ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ. ನೈಸ್ ಥ್ಯಾಂಕ್ ಯು. ಇವರು ರಾಧಿಕಕ್ಕ ಸಿಮೆಂಟನ್ನು ಇದು ಮಾಡ್ತಿದ್ದಾರೆ, ಇನ್ನು ಗೋಡೆಲ್ಲ ರೆಡಿ ಮಾಡಬೇಕು. ಮನೆ ಮಾಡ್ತಿದ್ದಾರೆ ಅವರು, ಎಲ್ಲ ಕಲ್ಲೆಲ್ಲ ತಂದು ಗೋಡೆ ರೆಡಿ ಮಾಡ್ಬೇಕಲ್ವ ಅಕ್ಕ? ನೈಸ್ 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 ಅಂತ. ಓ ಕಿರಣನ್ನ ಕೂಡ ಸಿಮೆಂಟ್ ತಂದರು ನೋಡಿ. ಸೂಪರ್ ಥ್ಯಾಂಕ್ ಯು ಸುನಿ ಅಕ್ಕ. ಕಿರಣನ್ನ ಈರು ಉಲ್ಲಾರು ಗೊತ್ತುಂಡು ಕಿರಣನ್ನ ಪೋಂಡ ತೂಲೆ ಪನೊಂದುಲ್ಲೇರು ಸೌಮ್ಯ. ಸೌಮ್ಯತೆ ಪಾಡ್ವೇರಿತ್ತು ಆರು ಬಾರಿ ಬೆಚ್ಚುಡುಲ್ಲೇರು. ಮತ್ತೆ ಸೌಮ್ಯ ಒಂದು ಮುಷ್ಟಿ ಮಾಡಿ ಓಡಿದ್ರ ಅಂದರೆ ಕಿರಣನ್ನ ಎದ್ದು ಬಂದ ಚಾರಿತ್ರನೇ ಇಲ್ಲ. ನೈಸ್ ಲೈವ್ ಅಂತ ಸುನಿ ಅಕ್ಕ. ರವಿ ಬ್ರೋ ಬೈಜ್ಜರ್ ಆರು ದೂರ ಮಾಯಿಕಾತೆರೆಂದು ಗೊತ್ತುಜ್ಜಿ. ಇಂಕಿತ ಗೂಗಲ್ ದಾಂಡಲ್ ನಾಡೋರು ರವೀಂದ್ರಣ್ಣ ಓಲ್ದೇರಿ. ರವೀಂದ್ರಣ್ಣನು ಗೂಗಲ್ ದಾಂಡಲ ನಾಡೋರು ಒಟ್ಟೆ ಪೋತೇರು ಇಂದೇ ಇಜ್ಜಿ. ಆರೋಲ್ಲ ಬೆಚ್ಚೋಡು ಜೈದನಾರು ಲಕಜ್ಜಿಯರ. ಸೌಮ್ಯ ಯಾನು ಉಲ್ಲೆ ನಿಜಲ ಬನೊಂದುಲ್ಲ ಕಿರಣ್. ಕಿರಣ್ ನನ್ನ ಮಂಡೆ ಕೊಂಚ ಪಾಡ್ಲೆ ಏರ್ಲ ವೈಟ್ ಹೀರೋ ಒಲ್ಪ ಇತ್ತಂಡಲ್ಲ ಬರೋಡು ಅಂದ್ ಅರೆಗೊಂದು ಸನ್ಮಾನ ಮನ್ಪುಗತುಕ ವೈಟ್ ಹೀರೋ ಹೊರ ನಾಡ್ಲೆಗೆ ನಾಡು ಹೊರ ನಾಡ್ಲೆಗೆ ಪನೊಂದುಲ್ಲೇರು ಸುನಿ ಅಕ್ಕ. ಪೇಪರ್ ಪಾಡ್ಲೆ ಆರ್ಡಿ ಬ್ರೋ ಪನೊಂದುಲ್ಲೇರು ಸುನಿ ಅಕ್ಕ. ಎಂಚಿನವನು ಪೇಪರ್ ಪಾಡ್ಲೆ ಕಾಕಜ್ ಸುನಿ ಸಿಸ್ ದಾದ ಪಾಡೋಡು ಕಾಣೆಯಾಗಿದ್ದಾರೆ ಪಾಡೋಡ. ಕಾಣೆಯಾಗಿದ್ದಾರೆ ಪಾಡ್ಲೆ. ಕಾಣೆಯಾಗಿದ್ದಾರೆ ನಮ್ಮ ವೈಟಿ ಹೀರೋ, ಆಮೇಲೆ ಗುರುಗಳು ಕಾಣೆ. ಶಾಂತ ಸಿಸ್ ಉಲ್ಲರ ಹಾಗೇನೊಂದಿಲ್ಲ ರಾಡಿ ಅಣ್ಣ. ಶಾಂತಕ ಜೆತ್ತೆರ ಅಂದ ಅಯ್ಯೋ ಬುಲಿಪುನ ದಾದೈಕ್ ಬೋಡ ಪೆಟ್ಟೀರಿಗೆ ಬನೊಂದುಲ್ಲೇರು ಸೌಮ್ಯ. ಪಾಡ್ಲೆ ಸೌಮ್ಯ ಯಾನುಲ್ಲೇರೆ ಸಪೋರ್ಟ್ಗೆ ಸೌಮ್ಯ ಯಾನ್ ಬರ್ಪೆ ಬಾಯಿ ಅಲ್ಲೇ ತುಲೆ ಬಾಯಿಗೆ ಬಾಯಿ ಆಗ್ತ ಮಂಡ್ಯರ್ನ ಒಡೆ ಬಲ್ಪ್ನಿ. ಮುದ್ದು ಲೈವ್ಗು ಬರಡ್ ರವಿ ಬ್ರೋ ಪಂದ್ ಪಾಡ್ಲೆ ಅಂದು ಯಾರು ದೂರ ಹೋಗ್ತೀರ ಅದೇ ಚರ್ಬಿ ಅಂದ್ ಒಂಜಿ ಮೆಗ್ದಿ ಲೈವ್ ಮಲ್ಪ ಬರೋಡು ಸಪೋರ್ಟ್ ಮಲ್ಪೊಡಿಂದು ಗೊತ್ತಾಪುಜ ಬೊಕ್ಕ ಪಾಡ್ವೇರು ಲೈವ್ ಮಲ್ಪುಜನ ಲೈವ್ ಇಜ್ಜ ದಾನೆ ಲೈವ್ ಇಜ್ಜಿ ಬೊಕ ಎಂಕಲ್ನೇರನೆ ಮಾತ್ರ ಲೈವ್ ಮಲ್ಪುನು ಇಜ್ಜಿಂಡ ಲೈವೇ ಮಲ್ಪುಜೇರು. ಅವು ಪೂರ ಡೈಲಾಗ್ ಬರ್ಪುನುತ್ತಲ್ಲ ಆರ್ ಡಿ ಅಣ್ಣನಲ್ಲ ರವೀಂದ್ರ ಅಣ್ಣನ ಇನಿ ಬರಡು ತುಕರ ಇನಿ ಡೈಲಾಗ್ ಇನಿ ಬರೋಡು ಬೊಕ್ಕ ತೂವನು ಯಾಕೇನು ಬೇತ ಲೈವ್ ತಿಕ್ಕಾಡು తెలిపంతులే ఆడి అన్న ಯಾನೆರನ ಮಾತ್ರ ಲೈವ್ ಮನ್ಪು ನಿಜನ ಲೈವೇ ಮನ್ಪುಜೆ ಅತ್ತೆ ಪನ್ಪುನ ಸ್ಟೈಲೇ ಬೇತಾವ ಇತ್ತೆ ಒಳ್ಳೆಯ ಸಪೋರ್ಟ್ದಾಗ ಸೌಮ್ಯ ಪುಟ್ಟ ಈರ್ ಲೈವ್ ಮಲ್ಪುಜಾರ ಈಗ ಏನಂದಿಲ್ಲ ಸುನಿ ಅಕ್ಕ. ಮುದ್ದು ದೂರ ಪೋಯರ್ ಮಾರ್ರೆ ಯಾನಿಲ್ಲತ್ತ ಕೇನುಜಾ ಕೇನುಜಾ ಕೇನೊಂದಿಜ್ಜ ಹಲೋ ಮುದ್ದು ಸಿಸ್ ಉಲ್ಲ ಅರಡಿ ಅಣ್ಣ ಕೇನುಜ ಅಣ್ಣ. ಓ ದೇವ್ರೆ ಕೇನುಜ ಯಾನ್ ಈತು ಪಾತಿರೊಂದಿಲ್ಲ ಪೋಂಡಲ್ಲ ಗಾಡಿ. ಓ ಕೇನುಂಡು ಪನ್ಲೆ ಮಾರ ಸೂಪರ್ ಥ್ಯಾಂಕ್ ಯು. ಕೇಳ್ತಾ ಇಲ್ವಾ ಹೇಳಿ ಮಾರ ಯಾರಾದರೂ ಇದ್ದೀರಾ?
ನೆಟ್ವರ್ಕ್ ಇಜ್ಜಿ ಸುನೀತಕ್ಕ ಅಂತ ಸೌಮ್ಯ. ಏರಿಗೆ ನೆಟ್ವರ್ಕ್ ಕೇನೊಂದುಂಡು ಕೇನೊಂದು ಉಂಡ ರಾಧಿಕಕ್ಕ ಅಂಚಂಡು ಅಕ್ಲೇ ನೆಟ್ವರ್ಕ್ ಇಜ್ಜಿ. ಓ ಅದು ನಿಮಗೆ ನೆಟ್ವರ್ಕ್ ಇಲ್ಲ ಮಾರೆ, ನನಗೆ ಆರ್ ಡಿ ಬ್ರೋ ಎಂಚಿನ ಆರ್ ಡಿ ಬ್ರೋ ಅಂಚೆನೆ ಕುಡೊಂಜಿ ಪಾಡ್ಲೆ ಪೇಪರ್ಡ್ ಲೈವಿನಿನ್ ಹಾಂ ದಾದಿ ಸುನಿಯಕ್ಕ ಗೊತ್ತಾಯ್ತು. ಕೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ ರಾಧಿಕಕ್ಕೆ. ಕೇಳ್ತದಂತೆ ಮತ್ತೆ ಇವರಿಗೆ ಯಾಕೆ ಕೇಳ್ತಾ ಇಲ್ಲ ಅಂದೆ ಸೌಮ್ಯ ಕೇನಂದಿರ್ಲೇರು ಕಿರಣ್ ಅಣ್ಣ ಸೂಪರ್ ಸೂಪರ್ ಕೇನುಂಡು ಶೋಕು ಪನ್ನೊಂದುಲ್ಲೇರು ಸೌಮ್ಯ ಬೊಕ ಅರಗದಾಯಕ ಇಂಜ ಮೊಬೈಲ್ ಉಂಡದೆ ಬೊಲ್ಲೊಡು ಬಿಡ್ರ ಬನ್ನೆ. ಕೇಳ್ತಾ ಇದ್ದೆ. ಥ್ಯಾಂಕ್ ಯು ರಾಧಿಕಕ್ಕ. ಸುನಿ ಅಕ್ಕ ಇರೊಂಜಿ ಮೊಬೈಲ್ ಉಂಡತೆ ಹೊರ ನೀರುಡು ಮುರ್ಕದ್ದು ಎಪ್ಪುಲು ಇದಕ್ಕ ಸುನಿ ಸಿಸ್ಪನಂದುಲ್ಲೇರು ಆಡಿ ಹಣ್ಣು ಸೌಮ್ಯ ಸೌಮ್ಯ ಅಂತ ಕಿರಣ್ ಅನ್ನ. ಬನ್ನಿ ಗೈಸ್ ಕಮೆಂಟ್ ಹಾಕಿ ಅಲ್ಲ ಎಂತ ನೀವು ಐಡಲ್ಲಿ ತೆಪ್ಪು ಗುದ್ದುದು. ಸೂಪರ್ ಸೂಪರ್ ಥ್ಯಾಂಕ್ ಯು ರಾಧಿಕಕ್ಕ. ಸುನಿ ಅಕ್ಕ ಥ್ಯಾಂಕ್ ಯು. ರಾಧಿಕಕ್ಕ ಥ್ಯಾಂಕ್ ಯು. ಇದು ಯಾರು ರಶ್ಮಿ ಸಿಸ್ ಬಂದರು. ಹಾಯ್ ಸಿಸ್, ಒಂದು ನಿಮಿಷ. ಹೇಗಿದ್ದೀರಾ ಸಿಸ್? ಟೀ ಆಯ್ತಾ ನಿಮ್ಮದು? ಸುನಿ ಸಿಸ್ ಕೇನು ಜೈರೇಕೇನಂದ್ರಲ್ಲ ರಾಡಿ ಎಣ್ಣೆ ಸೂಪರ್ ಥ್ಯಾಂಕ್ ಯು ರಾಧಿಕಕ್ಕ. ಕೇನುಂಡು ಮರ ಬಂದಿಲ್ಲ ಸುನಿ ಅಕ್ಕ. ರಶ್ಮಿ ಸಿಸ್ ಹೇಗಿದ್ದೀರಿ? ಎಲ್ಲಿ ಹೋದ್ರಿ? ಒಂದು ಲೈಕ್ ಕೊಡಿ ಆಯಿತಾ? ರಶ್ಮಿ ಸಿಸ್ ಹಾಯ್ ಅಂತ ಆರ್ಡಿ ಅಣ್ಣ. ಚೆನ್ನಾಗಿದ್ದೀನಿ ಸಿಸ್, ನೀವು? ನಾನು ಕೂಡ ಚೆನ್ನಾಗಿದ್ದೇನೆ. ಟೀ ಕುಡಿದ್ರಾ? ಟೀ ಆಯಿತಾ ನಿಮ್ಮದು? ಏನು ತಿಂಡಿತ್ತು? ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮಳೆ ಉಂಟಾ ನಿಮ್ಮ ಕಡೆ? ಸೌಮ್ಯ ಅಂತ ಕಿರಣ್ ಅಣ್ಣ. ಯಾವ ಊರು ಸಿಸ್ ನಿಮ್ಮದು? ಹಾಯ್ ರಶ್ಮಿ ಸಿಸ್ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ. ಈಗ ಜಸ್ಟ್ ಸ್ಕೂಲ್ನಿಂದ ಬಂದೆ. ಹೌದಾ, ನೀವು ಶಾಲೆಗೆ ಹೋಗ್ತೀರಾ? ಟೀಚರಾ ನೀವು? ಅಲ್ಲ ಎಂತ ಹೇಳಿ, ನೀವು ಟೀಚರ್ ಇರ್ಬೋದು ನನ್ನ ಲೆಕ್ಕದಲ್ಲಿ. ನಾನು ವಿಡಿಯೋ ನೋಡುವಾಗ ನೀವು ಟೀಚರ್ ಅಂತ ಅಂದ್ಕೊಂಡೆ. ನಿಜಾನ ಹೇಳಿ ಅಂತ. ಮನೆಯಲ್ಲಿ ಚೆನ್ನಾಗಿದ್ದಾರೆ, ಮಳೆ ಇಲ್ಲ ಅಷ್ಟು. ಹೌದಾ, ಇಲ್ಲಿ ಪಿನ್ನೈಡಿಗೊಂದು ಕನೆಕ್ಟ್ ಆಗಿ ಆಯ್ತಾ ರಶ್ಮಿ ಸಿಸ್? ಎಂಕ್ ಬೇಜಾರಾಪುನು ಬುದ್ದು ಕೊರ್ಪುಜೆರ ಅಂತ ಒಂದುಲೆ ಎಂತಲ ಕೊರ್ಪೇರವೇ ಕೊರ್ಪೇರ. ಹೌದು ಸಿಸ್, ನಾನು ಟೀಚರ್. ಹೌದಾ, ಅದೇ ಗೊತ್ತಾಯಿತು. ನಾನು ಅದೇ ಗೆಸ್ ಮಾಡ್ತೇನೆ ಆಯಿತಾ, ಟೀಚರ್ ಇದ್ದಾರೆ ಅಂತ. ಇಲ್ಲಿ ನೋಡಿ ಟೀಚರ್ ಇದ್ದಾರೆ, ಯಾರು ಕೂಡ ಗಲಾಟೆ ಮಾಡಬೇಡಿ ಆಯಿತಾ, ಮತ್ತೆ ಪೆಟ್ಟು ಬೀಳ್ತದೆ. ಸುನಿ ಅಕ್ಕ ಹೈಸ್ಕೂಲ್ ಟೀಚರ್. ಓಹೋ, ಮ್ಯಾಥ್ಸ್. ಗುಡ್. ಮಕ್ಕಳೇ ಗಲಾಟೆ ಮಾಡಬೇಡಿ, ಟೀಚರ್ ಇದ್ದಾರೆ, ಹೊಡಿತಾರೆ. ಅವರಿಗೆ ಕಜುಪ್ಪಿಗೆ ತಾರ ಇಲ್ಲ ಅಂತ, ಅದಕ್ಕೆ ಚುಪ್ಪು. ಸೌಮ್ಯ ನೀವೇನು ಮಾಡ್ತಿದ್ದೀರಾ? ನಾನು ಇಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ ಅಕ್ಕ, ಸ್ಟಾಪಾಗಿ. ಎಂಕ್ ಬೇಜಾರಾಗ್ಬಿಟ್ಟು ಏರ್ಲಕ್ಕೋರು. ಓ ದೇವರೇ, ಒಂದು ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಹೇಳ್ರಿ ಆಯಿತಾ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ. ತುಂಬ ಒಳ್ಳೆಯ ಅಕ್ಕ ಅವರು. ಹಾಯ್ ಸುನಿ ಸಿಸ್, ಹವ್ವಾರಿ ಅಂತ ರಶ್ಮಿ ಸಿಸ್. ಹಾಯ್ ಆರ್ ಡಿ ಗೇಮಿಂಗ್ ಸರ್, ಹೇಗಿದ್ದೀರಾ? ಆರ್ ಡಿ ಅಣ್ಣ ಎಲ್ಲಿ ಹೋದ್ರು? ಅವ್ರು ನಿದ್ದೆ ಮಾಡ್ತಿದ್ದಾರಂತ. ಐ ಆಮ್ ಫೈನ್ ಸಿಸ್ ಅಂತ ಸುನಿ ಅಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಆಮೇಲೆ ಇಲ್ಲಿ ಚಾನಲ್ ಇದ್ದವರಿಗೆ ಕನೆಕ್ಟ್ ಆಗಿ ನೋಡುವ. ಬಲ್ಲ ಬರುವಾಗ ಹೋಗಿ ತಾರೈ ತಿಕ್ಕೊಂಡು ಪನದಲ್ಲಿ ಕೊಲ್ಲಲ್ ಸಿಸ್. ಹೌದು
ಸಿಸ್ ನನಗೂ ಸಪೋರ್ಟ್ ಮಾಡಿ. ಓಕೆ ರಶ್ಮಿ ಸಿಸ್, ಸಪೋರ್ಟ್ ಮಾಡುವ ಆಯಿತಾ. ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿ. ಇಲ್ಲಿ ಸೌಮ್ಯ, ಇಲ್ಲಿ ರಶ್ಮಿ ಸಿಸ್ ಇದ್ದಾರಲ್ಲ ನೋಡಿ, ಅವರ ಚಾನಲ್ಗೆ ಒಂದು ಕನೆಕ್ಟ್ ಆಗಿ ಆಯಿತಾ. ನಮಸ್ತೆ ಟೀಚರ್ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ ಬಂದರು ನೋಡಿ, ರಶ್ಮಿ ಸಿಸ್ ಸ್ಟೂಡೆಂಟ್ ರೆಡಿ ಆದರು, ನೀವೊಂದು ಕ್ಲಾಸ್ ತಗೊಳ್ಳಿ ಆಯಿತಾ. ಹಾಯ್ ಸೌಮ್ಯ ಸಿಸ್ ಅಂತ ರಶ್ಮಿ ಸಿಸ್. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ರಶ್ಮಿ ಸಿಸ್ ನಾನು ಸಬ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ. ಯಾರಿಗೆ ಯಾರಿಗೆ ಕೊಡಲ್ಲ? ಶ್ಯೂರ್, ಬನ್ನಿ ಬನ್ನಿ ಎಲ್ಲರೂ, ಕ್ಲಾಸ್ ತಗೊಳ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ರಶ್ಮಿ ಸಿಸ್ ಕ್ಲಾಸ್ ತಗೊಳ್ಳಿಕ್ಕೆ ರೆಡಿ ಆದರು, ನೀವು ರೆಡಿ ಇದ್ದೀರಾ? ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ ನಮ್ಮ ರಾಧಿಕಕ್ಕ. ರಾಧಿಕಕ್ಕನ ಚಾನಲ್ಗೂ ಕೂಡ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ. ಅವರು ಕೂಡ ರಿಟರ್ನ್ ಮಾಡ್ತಾರೆ, ಅವರು ಕೂಡ ಲೈವ್ ಮಾಡ್ತಾರೆ, ಅವರಿಗೆ ಕೂಡ ಸಪೋರ್ಟ್ ಮಾಡಿ. ನೀವು ಲೈವ್ ಮಾಡ್ತಿದ್ರೆ ನಿಮಗೂ ಕೂಡ ಅವರು ಸಪೋರ್ಟ್ ಮಾಡ್ತಾರೆ. ಫ್ರೀ ಆದಾಗ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಆಯಿತಾ, ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ. ರಶ್ಮಿ ಸಿಸ್ ಡನ್ ಅಂತ ಹೇಳ್ತಿದ್ದಾರೆ. ಫುಲ್ಲು ಮ್ಯಾಥ್ಸ್ ಕ್ಲಾಸ್ ತಗೊಳ್ತೀನಿ. ಹೌದಾ, ತಗೊಳ್ಳಿ ತಗೊಳ್ಳಿ, ಸೂಪರ್, ಥ್ಯಾಂಕ್ ಯು ಅಕ್ಕ. ಇಲ್ಲೆಲ್ಲ ಕೆಲವು ಗಲಾಟೆ ಮಂದಿರ್ತಾರೆ, ಅವರಿಗೆ ಕ್ಲಾಸ್ ತಗೊಳ್ಳೇಬೇಕು. ಹಾಯ್ ರಾಧಿಕಾ ಸಿಸ್ ಅಂತ ಸುನಿ ಅಕ್ಕ. ನೋಡಿ ರಾಧಿಕಕ್ಕ ನಿಮಗೆ ಹಾಯ್ ಹೇಳ್ತಿದ್ದಾರೆ ನಮ್ಮ ಸುನಿ ಅಕ್ಕ. ಸೂಪರ್, ಅವರು ರೈಲು ಬಿಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಸ್ಟಾಪ್ ಮಾಡೋದು ಎಲ್ಲಿ ಅಂತ ನೋಡ್ತಿದ್ದಾರೆ ಅಲ್ವಾ ಅಕ್ಕ? ನಿಮ್ಮ ರೈಲು ಹೋಗ್ತಂತಲ್ಲ, ಅದು ಎಲ್ಲಿ ಸ್ಟಾಪ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ನಿಮಗೆ ಹಾಯ್ ಬರ್ತದೆ. ಯಾನು ಅಂತ ಹೈಡುಡುಪ್ಪ ಆಡು ಈ ಆಡಿ ಅಣ್ಣ ತೂಲೆ ಇರಿ ಮಂಡೆ ಗುದ್ದುತ್ತದೆ. ಯಾನ್ ಪೋಪೆ ಬಾಯ್ ಪೋನಕ್ಕ. ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇದು ಕೊಡ್ತೇನೆ, ಲೈವ್ ಸಪೋರ್ಟ್ ಮಾಡ್ತಾರೆ. ಹಾಯ್ ಸುನಿ ಸಿಸ್ ಅಂತ ರಾಧಿಕಾ. ನಾನು ಏನೂ ಮಾಡಿಲ್ಲ ಟೀಚರ್, ಇವರೇ ಬೊಬ್ಬೆ ಹಾಕೋದು, ನಾನು ಪಾಪದ ಮಗು, ಈ ಕಿರಣನ್ನ ಜೋರಿದ್ದಾರೆ ಅಂತ ಹೇಳ್ತಿದ್ದಾರೆ ಸೌಮ್ಯ. ಹೌದಾ? ಪ್ರೀತು ಆರ್.ಡಿ ಬ್ರದರ್ ಒಡೆಪೋತಿರು. ಪ್ರೀತು ಒಡೆಪೋತಿರ್ಗೆನ್ನ ಆರು ದೂರ పోతారు ಗೊತ್ತು ಬಿಸಿ ಪೊಡಿಯಾರು. ಕುಲಾಲ್ ಸಿಸ್, ಥ್ಯಾಂಕ್ ಯು ಅಕ್ಕ. ಓಕೆ ಸಿಸ್, ಶಾರ್ಟ್ನಲ್ಲಿ ಕಮೆಂಟ್ ಮಾಡಿ, ನನ್ನ ಸಪೋರ್ಟ್ ಇರುತ್ತೆ. ಓಕೆ ರಶ್ಮಿ ಸಿಸ್, ಇಲ್ಲಿ ನೋಡಿ ಕಮೆಂಟ್ ಹಾಕ್ತಾರೆ ಆಯಿತಾ. ಎಲ್ಲರೂ ರಶ್ಮಿ ಸಿಸ್ ಚಾನಲ್ಗೆ ಕನೆಕ್ಟ್ ಆಗಿ, ಆಮೇಲೆ ಕುಲಾಲ್ ಸಿಸ್ ಚಾನಲ್ಗೆ ಕನೆಕ್ಟ್ ಆಗಿ, ಸುನಿ ಅಕ್ಕನ ಚಾನಲ್ಗೆ, ಸೌಮ್ಯ ಸಿಸ್ ಚಾನಲ್ಗೆ, ರಾಧಿಕಕ್ಕ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ, ಸಪೋರ್ಟ್ ಮಾಡಿ. ಸೂಪರ್, ಥ್ಯಾಂಕ್ ಯು ಅಕ್ಕ, ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸುನಿ ಅಕ್ಕ. ರಾಧಿಕಕ್ಕ ಥ್ಯಾಂಕ್ ಯು. ನೈಸ್ ಲೈವ್, ಥ್ಯಾಂಕ್ ಯು ಸುನಿ ಅಕ್ಕ. ನೈಸ್ ಲೈವ್, ಗುಡ್ ಲೈವ್. ಥ್ಯಾಂಕ್ ಯು ಅಕ್ಕ, ಸುನಿ ಅಕ್ಕ ಥ್ಯಾಂಕ್ ಯು. ಸುನಿ ಸಿಸ್, ನೀವು ಸಬ್ ಆಗಿದ್ದೀರಲ್ವಾ ಸಿಸ್? ಹೌದು, ಅವರು ಆವತ್ತೇ ಸಬ್ ಆಗಿದ್ದಾರೆ, ಇವತ್ತು ಮತ್ತೆ ಪುನಃ ನಾನು ಸಬ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಕಿರಣನ್ನ ಮಾಯ, ಹೌದಾ? ಕಿರಣನ್ನ ಮಾಯ ಆದ್ರ ಇಲ್ಲಿ ಹೋದ್ರು? ಹೌದು ರಶ್ಮಿ ಸಿಸ್ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ. ರಾಧಿಕಕ್ಕ ಥ್ಯಾಂಕ್ ಯು. ಎಲ್ಲ ಹೋದ್ರು, ಯಾರಿಲ್ಲ, ಎಲ್ಲ ನಿದ್ದೆ ಮಾಡಲಿಕ್ಕೆ ಹೋದ್ರ ಅಂತ. ಸಂಪತ್ತಣ್ಣ ಎಂತ ಗೊತ್ತಾ, ಸಂಪತ್ತಣ್ಣನಿಗೆ ಗಟ್ಟಿ ನಿದ್ರೆ ಅಂತ. ನಿನ್ನದು ನಿದ್ರೆ ಬಿಟ್ಟಿಲ್ವ ಅಂತಲ್ಲ, ಎದ್ದು ಬಿದ್ದೆಲ್ಲ ನಿನ್ನೆ ಖಂಡದಲ್ಲಿ ಬಿದ್ದಿದ್ದಾರಲ್ಲ.
ನಾ ಇದ್ದೇನೆ ಅಂತ ಹೇಳ್ತಿದ್ದೆ ರಾಧಿಕಕ್ಕ. ಯಾನುಲ್ಲ. ಥ್ಯಾಂಕ್ ಯು ಸುನಿ ಅಕ್ಕ. ಏನೆಂದು ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಬ್ಬಾ ಸೌಮ್ಯ ಸಿಸ್, ನೀವು ಎಷ್ಟು ಸ್ಮಾರ್ಟ್ ಅಲ್ವಾ ಅಂತ ಕೇಳ್ತಿದ್ದಾರೆ ನಮ್ಮ ರಶ್ಮಿ ಸಿಸ್. ಹೌದೌದು. ಸೂಪರ್. ಥ್ಯಾಂಕ್ ಯು ರಾಧಿಕಕ್ಕ. ಆರ್ ಡಿ ಬ್ರೋ ಬಲೆ ಆರ್ ಡಿ ಅಣ್ಣೆ ಓಲ್ಪೋಯರ್ ಆರು ಹೈಡುಲ್ಲ ಬಂದೆ. ನೈಸ್ ನೈಸ್. ಥ್ಯಾಂಕ್ ಯು ಅಕ್ಕ. ಸೂಪರ್ ಅಂತ ಹೇಳ್ತಿದ್ದಾರೆ ನಮ್ಮ ಸುನಿ ಅಕ್ಕ. ನೈಸ್ ನೈಸ್ ಸೂಪರ್. ಥ್ಯಾಂಕ್ ಯು. ಒಂದನೇ ಕಿರೀಟ ನಮ್ಮ ರಾಧಿಕಕ್ಕನಿಗೆ. ಪಿನ್ನ ಹಿಡಿಯವರು ಹೋದ್ರಾ? ಪಿನ್ನ ಹಿಡಿಯವರು ಹೋದ್ರು. ಅನ್ಪಿನ್. ಸೂಪರ್ ಸೂಪರ್. ಮಗಲ್ ಬತ್ತಲೆ ಸುನಿಕ್ಕ. ಮಗಲ್ ಬತ್ತಲ ರಾಧಿಕಕ್ಕ. ಥ್ಯಾಂಕ್ ಯು. ಸೂಪರ್ ಸೂಪರ್. ಥ್ಯಾಂಕ್ ಯು. ಐ ಆಮ್ ಫೈನ್ ಸುನಿ ಸಿಸ್ ಅಂತ ರಶ್ಮಿ ಸಿಸ್. ಬತ್ತಲ್ ಅಂದೆ ದಾದ ಕೊರಿಯರ್ ತಿಂಡಿ ತಿಂಡಿ ಕೊರಿಯರ್ ಆತ. ಸೂಪರ್. ಥ್ಯಾಂಕ್ ಯು ಸುನಿ ಸಿಸ್. ಫುಲ್ಲ ಚಾಪಡ್ದು ಬರ್ಪೆ ಬನ್ನಂದುಲ್ಲೇರ್ ಅಂದೆ ಚಾ ಪರ್ಪುನೆಂಕ್ಲೆ ಬುಡ್ದು ಒಂದು ಮೋಸ ಅತ್ತೆ. ಒಂದು ಮೋಸ ಅಣ್ಣ ಇರ್ನ. ನೈಸ್ ನೈಸ್. ಥ್ಯಾಂಕ್ ಯು ಅಕ್ಕ. ಫ್ರೂಟ್ ಕೊರಿಯ. ಓ ದೇವರನ್ನೇ ತಿಂಡಿ ಕೊರ್ಲೆ ಅಕ್ಕ. ತಿಂಡಿ ಇಜ್ಜ. ನೈಸ್. ಥ್ಯಾಂಕ್ ಯು ರಾಧಿಕಕ್ಕ. ನಾನು ಇದ್ದೀನಿ ಅಂತ ಸೌಮ್ಯ. ಇದ್ದೀರಾ? ಗೊತ್ತಾಯ್ತು ಗೊತ್ತಾಯ್ತು. ಸೂಪರ್ ಸೂಪರ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಗೈಸ್. ತಿಂಡಿ ನನ್ನ ಕೊರೋಡು ಅಂದೆ. ಓಕೆ ಬನ್ನಿ ಬನ್ನಿ ಗೈಸ್. ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಟೀ ಆಯ್ತಾ ಸುನಿ ಸಿಸ್ ಅಂತ ಕೇಳ್ತಿದ್ದಾರೆ ನಮ್ಮ ರಶ್ಮಿ ಸಿಸ್. ರಶ್ಮಿ ಸಿಸ್ ನಂದು ಆಯಿತು ನಿಮ್ದು ಆಯ್ತಾ ಅಂತ ಸುನಿ ಅಕ್ಕ. ಇರೇನ ಲೈವ್ ಸಪೋರ್ಟ್ ಮಲ್ತ್ ಬೊಕ್ಕಾಲಿಗೆ ತಿನ್ನೇರ ಕೊರ್ಪೆ. ಓ ದೇವರೇನೆ ಅಲ್ಲಿ ಪೆಟ್ಟೆ ಪಾಡೋಲ್ತುಲೇರಿ. ಈ ಸಂಪತ್ತಣ್ಣ ಒಲ್ಲೆರಕ್ಕ ಆರ್ ಜೈದರಂದಿಯೇ ಸೌಮ್ಯ. ಚೋಚ ಪಾಡ್ತಾನೆ ಅಂದಾಜನ. ಗೊಬ್ಬುದು ಸಾಕಾದಿಪ್ಪು ಕೋಡೆ.
ಎಲ್ಲಿ ಹೋದ್ರೆ ಎಲ್ಲಿ ಹೋದ್ರಾ? ಮುದ್ದು ಒಂಜಿ ಪದ್ಯ ಪಲ್ಲೆ ಪದ್ಯನ ಯಾಂಬೊಕ್ಕ ಪಾಡ್ವೆಕ್ಕ ಇರು ವೀಡಿಯೋ ತುಲ್ಲವೆ ಎನ್ನ ವಾಯ್ಸ್ ಎಡ್ಡೆಜಿ ಪದ್ಯ ಬಂಡ ಗೊತ್ತುಂಡೇರಿ. ನೈಸ್ ಸಾಂಗ್ ಸಿಸ್. ಓ ದೇವ್ರೆ, ಸಾಂಗ್ ಕೇಂಡಾರ? ಸಾಂಗ್ ಕೇಳಿದ್ರಾ? ಅದು ಸುಮ್ಮನೆ ಒಂದು ಹಾಡಿದ್ದು, ಯಾರು ಇಲ್ಲಲ್ಲ, ಬೋರ್ ಆಯ್ತು. ಉಲ್ಲ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ. ಈರೆ ಪನ್ಲೆ ಅಯ್ಯೋ, ಸಪೋರ್ಟ್ ಮೀ ಗೈಸ್ ಅಂತ ಹೇಳ್ತಿದ್ದಾರೆ. ಗಟ್ಟಿ ಪನ್ನೋಡು ಪನ್ಪೇನ್ ಬೊಕ್ಕ ವೀಡಿಯೋ ಪಾಡುವವೆ ಫಸ್ಟ್ ಆನ್ ಪನ್ಪುನು ಸಾಂಗ್ ಹೋಗಿ ಗೊತ್ತುಂಡೆ ದುಮ್ ಪಂತಾನು ಅಂಡ ಇತ್ತೆ ಒಂತೆ ಸಮಯ ದುಂಬು ಬುರ್ದಿತ್ತೆ ಸಾಂಗ್ ಪನ್ಪುನ ನೆಕ್ಸ್ಟ್ ಸಾಂಗ್ ಪನೋಡು ಪನ್ಪುನ ಒಂಜಿ ವಿಷಯ ಬತ್ತುಂಡು ಗೊತ್ತಾಂಡೆ ಅಡ್ದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾ ಫಸ್ಟ್ ಆನ್ ಸಾಂಗ್ ಪನ್ಪುನ ಕೊರಗಜ್ಜ ಅವೇನು ಬೊಕ್ಕ ಒಂಜಿ ಐನ್ ಕಾಲ್ಗೆ ಲೈವ್ ಎಂಡ್ ಮಲ್ಪ ಐನ್ ಕಾಲು ಲೈವ್ ಎಂಡ್ ಮಲ್ತಿದ್ದು ಒಂಜಿ ಸಾಂಗ್ ಅಪ್ಲೋಡ್ ಮಲ್ಪ ಓಕೆನಾ. ನಾವೆಲ್ಲ ಇದ್ದೀವಿ ಅಂತ ಹೇಳ್ತಿದ್ದಾರೆ ರಶ್ಮಿ ಸಿಸ್. ಥ್ಯಾಂಕ್ ಯು ರಶ್ಮಿ ಸಿಸ್. ಅಂಚೆಲ್ಲ ಗೊಬ್ಬನ ಅವಸ್ಥೆನೇ ಅಕ್ಕ. ಓ ದೇವರ ಅಂದಿ ಆರು ಕಂಡೋಡು ಬೂಡ್ದೇರು ಗೊತ್ತುಂಡ ಕೇನ್ಲೆಗೆ ಸಂಪತ್ತಂಡ ಕಂಡೋಡು ಕೊಡೆ ಬೂಡ್ದಿತ್ತೇರು ಅರೇನು ಬೊಕ್ಕ ಲಕ್ಕಾಯಿನ್ ಒಂದು ಒಂದುಂಡತ್ತೆ ನಮ್ಮ ದೋಸೆ ಲಕ್ಕವ ಅವೆಟ್ಟು ಲಕ್ಕಾಯಿನೇರು. ಓಕೆ ಪಾಡ್ಲೆ ಬನ್ನೊಂದುಲ್ಲೇರು ಸುನಿ ಅಕ್ಕ. ಸೂಪರ್, ಥ್ಯಾಂಕ್ ಯು ರಶ್ಮಿ ಸಿಸ್. ಸೌಮ್ಯ ಬೋದಿಕೆ ಏನು ಯಾರ ಅಂದತೆ ಸೌಮ್ಯ ಸಂಪತ್ತಣ್ಣೆ ಬತ್ತೆರ್ಲ ಎಂಗೆ ಪೆಟ್ಟೆ ಬಾಡಿ ದಾದವೇ ಅಂಚಲಕ್ಕ ಅವರ ದೋಸೆ 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 ಅಯ್ಯೋ ದೇವ. ಅತ್ತು ಆರ್ಡಿ ಅಣ್ಣೆ ಚಾ ಬರ್ಪುನ ಅತ್ತು ಹೆಚ್ಚಿನ ಬರ್ಪುನು ನಲ್ಲ ಹೆಜ್ಜೆರು ತಿರ್ಲೆ ಚಾ ಮಲ್ತು ಪರಂದಿಲ್ಲರ ದೇವರೇ ದೇವರೇ ಇಜ್ಜಿ ಅಕ್ಕ ಬಂದಿಲ್ಲ ಸೌಮ್ಯ ಆಲ್ರೆಡಿ ಬ್ರೋ ದಾದ ಮಲ್ಪುನು ಕೇನಂದಿಲ್ಲ ಸುನಿ ಅಕ್ಕ. ಬನ್ನಿ ಬನ್ನಿ ಗೈಸ್, ಯಾರಿದ್ದೀರಾ ಕಮೆಂಟ್ ಹಾಕಿ. ಆರು ಚಾಪುಂಡಿ ಕನವರ ಪೋತೆರ ಅಂತ ಅತ್ತಿ ಎಂಕ್ ಡೌಟ್ ಕುಡೋರ ಜೆತ್ತೆರ ಮಾರ ಚಾ ಪರ್ಪೆ ಪಂದು ಅದು ನಮ್ಮಡ ಸುಳ್ಳು ಬಂದು ಪೋದು ಕೂಡ ಜೆತ್ತೆ ನಂದು ನನ್ನ ಲಕ್ಕುನ 7 ಗಂಟೆಗೆ ತುಳುಬೋಡ ಮಲ್ಲ ಖತರ್ನಾಕ್ ತುಳು ಇಜಿಂಡ ಚಾ ಪರ 1 ಗಂಟೆ ಬೋಡ ಅಂದದಾನೆ ಅಂದಿ ಜೆತ್ತೆರ ಅಂದ ಅಕ್ಕ ಈ ಸಾಂಗ್ ಪನ್ಪರ್ ಸೂಪರ್ ಅಕ್ಕ ಯಾನ್ ಮಿಸ್ ಮನ್ಪುಜಿ ಸಾಂಗ್ ಕೇನುವೆ ಅಂದೆ ಬೊಕ್ಕ ಅಪ್ಲೋಡ್ ಮನ್ಪರ್ ಇಂಕೊಂಚಿ ಫಸ್ಟ್ ಅವೇ ಸಾಂಗ್ ಪನ್ನೋಡು ಪನ್ಪುನ ಭಾರಿ ಆಸೆ ಉಂಡು ದೇವೇರು ಒಲಿವೆರ ಬುಡ್ಪೆರ ಗೊತ್ತು ಅಂಡ ಸಾಂಗ್ ಒಂಜಿ ಅರೆಗೆವು
ಸುನಿಯಕ್ಕ ಕಾರು ఉందాపుండతే ఎంచిన ಗೊತ್ತುಂಡೆ ನಂಜಿ ತಿನ್ಪುನತ್ತು ಬೊಕ್ಕೊಂಜಿತ್ತುಲೆ ಕಾರು ಬೆರಲ್ದಲ್ಪ ఉందాపుండತೆ ಐಕದಾಲ ಮರ್ದುಂಡ ಪಂಡ ನಿಕ್ಲೆ ಗೊತ್ತಿದ್ನ ಬೊಕ್ಕ ಕುಲೆತ್ತದಕ ತಿರ್ಗಾರ ಉಂಡ ಹಾ ಅಂದು ಅವು ಬಯ್ಯಾಡ ರಾತ್ರಿ ಸುರು ಮಲ್ಪ ತಿರ್ಗಾರ ಎರೆಗಂಡಲ್ಗ ಮರ್ದು ಗೊತ್ತಿತ್ತಂಡ ಪಲ್ಲೆ ಮಾಟ ಮಂತ್ರ ದೋಷ ಇದೆಯಾ ಬನ್ನಿ ಬನ್ನಿ ಶ್ರೀ 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 ವೈಟಿ ನಿಲಯ ಸುನಿ ಒತ್ತಿರ್ತಲೆ ಸಿಂಪಲ್ ಅಣ್ಣೆ ಓ ದೇವರ ಸಿಂಪಲ್ ಅಣ್ಣ ಒಂದು ದಾದೆ ಅಣ್ಣ ಇರ್ನ ಅವಸ್ಥೆ ಓ ದೇವರೇ ಮೊಹಮ್ಮದರೇ ಪನದಲ್ಲಿ ಸುನ್ಯ ಅಂದಿ ಜ್ಯೋತಿಷಾಲಯ ಬಾರಿ ಮಲ್ಲ ಉಂಟು ದಾನೆ ಬೂರಿಯರ ಬಲ್ಯ ಬರಿಯರ ಬಲ್ಯ ಸಾರಿ ಸಾರಿ ಬಲೆ ಬಲೆ ಅಣ್ಣ ಅಂಚತ್ತು ಬನ್ನಿ ಒಂದು ದಾದಿ ಇರ್ನ ಅವಸ್ಥೆ ಕೇಳಿ ಈರಿ ಏಪ ಸ್ಟಾರ್ಟ್ ಮಾಡ್ತು ಜ್ಯೋತಿಷಾಲ ಕೋಪ ಪೋ ಬರ್ಪುಜೆ ದೂರ ಹೋಪುನ ಅಣ್ಣ ಒಂತಲೇ ಚಾಂಡೆ ಮೊಹಮ್ಮದರ್ ಅಂತ ಕೇಳ್ತಿದ್ದಾರೆ ಸುನಿ ಅಕ್ಕ ಚಾ ಪರಿಯಾರಣ್ಣ ದಾದಿ ತಿಂಡಿ ಪೊಡೆ ಪೋಂಡಿ ಜನ ಓ ಸಿಂಪಲ್ ಅಣ್ಣ ಕೂಕು ಕೂ ಸಿಂಪಲ್ ಅಣ್ಣ ಬಲಣ್ಣ ಇರೆಗೊಂದು ಚಯರ್ದೀತ ಇಂಕಲ್ ಖಾಲಿ ಉಂಡು ಇಜಂಡ ಪಜೆಲ್ಲ ಉಂಡು ಅಂಚಿತ್ತು ಪಜೆಟ್ಲ ಅವು ಕುಲ್ಲುಲಿ ಮುದ್ದು ಆರು ಎಂಕ್ ಪನ್ಪುನು ಮಂತ್ರವಾದಿ ಪಂದಾತೆ ಇರೆಗೆ ಅಂದ್ ಅಮುಕ್ ಡುಮುಕ್ ಸರಿ ಓದ್ಲೆ ಬೂರಿಯರ ಹತ್ತು ಬರಿಯರ ಬರೆತ್ತು ನಾ ಗೊತ್ತಾಣ ಹೆಂಗೆ ಕೊಟ್ಟೋರೆ ಓದಿ ಅಣ್ಣ ಹೆಂಗೆ ಗೊತ್ತಾಣ ಒಂದು ಬರ್ಪುಂಡು ಇತ್ತೆಂದು ಪಾಯಿಂಟ್ ನೋಟ್ ಯುವರ್ ಪಾಯಿಂಟ್ ಆರ್ಡಿ ಅಣ್ಣೆ ಉರುಳೆ ಪನೊಂದಿಲ್ಲೇರಲ್ಲೇ ಆರ್ಡಿ ಅಣ್ಣೆ ಈತು ಪೊರ್ತು ಜೆತ್ತೀನಿ ಇತ್ತೆಲ್ಲ ಕೊಂಬತ್ತೇನೆ ಮುದ್ದು ಚಾನೆಲ್ ಸ್ವಾಹ ಮುದ್ದುನ ಚಾನೆಲ್ ಸ್ವಾಹ ಆಪುಜಿ ಅವು ಚಾನಲ್ಗೆ ದೇವರನ ಆಶೀರ್ವಾದ ಉಂಟು ಗೊತ್ತುಂಡೆ ಸಿಂಬಲಣ್ಣ ಚಾ ಮಲ್ತು ಕನತರ ಆಡಿಬ್ರು ಏನಂದ್ರೆ ಸುನಿ ಅಕ್ಕ చాపరుందులే సుని సిస్పనందులే రాడి అಣ್ಣ సింపుల్ అಣ್ಣ ఓల్ బస్ స్టాండ్ ఉల్లారిని ఓ సింపుల్ అಣ್ಣ ಕೂ ಸಿಂಪಲ್ ಅಣ್ಣ ಅಯ್ಯೋ ಪನೊಂದುಲ್ಲೆ ಸುನಿ ಅಕ್ಕ ವಾ ಆಶೀರ್ವಾದ ಇತ್ತು ಆಶೀರ್ವಾದ ಇತ್ತುಂಡಲ್ಲ ಸುನಿ ಅಕ್ಕಡ ರಡ್ಡು ಗೊಂಬೆ ಆ ಗೊಂಬೆನು ಮಾಕಂಡೆ ಅಂತ ಉಲೆಬಡನ್ ನಾನೆಲ್ಲ ಮುಗಿದು ಪರ್ದಗೇನೊಂದು ಲೆಡ್ ಸುನಿ ಅಕ್ಕ ಅಂದಿ ನಾನಲ್ಲ ಎಂಚಿನ ಚಾ ಪರ್ಪು ನಂಚಲ್ಲ ಕರೆಕ್ಟ್ ವಿನಿ ಚಾ ದೀತಾರದ ಅದೇ ಅಣ್ಣ ಇರ್ನ ಕತೆ ಸುನಿ ಅಕ್ಕ ಆ ರಡ್ಡು ಗೊಂಬೆ ನೀರಿಗೆ ದೆತ್ತದಿಲ್ಲ ಅಲ್ಪ ದೀವಚ್ಚಿ ಅವಂತ ಉಪದ್ರ ಉಂಡೆ ಇಲ್ಲಡು ಉಲ್ಲೆ ಮಾರೈತಿ ಬರೆಯರ ಅಂಡಲ ಬುಡ್ಲ ನಿಕ್ಕು ಹೋದರೆ ಸುಲಭ ಇಂಕ ಬರೆಯುಡು ಬರೆಯಲು ಬಲವೇ ಹೆಚ್ಚಿನ ಎಕ್ಸಾಮ್ ಕೊಡ್ತಾರ
ಲಕದು ಒಂತೆ ಮೋನೆ ಪೂರ ದೆಕ್ಕೊಡ್ ಶಾಪನದುಲ್ಲೇರು ಓ ಜೈದಿತ್ತಾರ. ಹಾ ಹಾ ಅಂಚ ವಿಷಯ ಅತ್ತೆ ಅರಡಿ ಅಣ್ಣ ಜೆತ್ತಿತ್ತ. ಗುಡ್ 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 ಅಣ್ಣ ಈರು ಜೆ ತೊಂದಿಪ್ಪೋಡು ಬೊಕ್ಕಲಕ್ಕೊಡು ಚಾಪರೋಡು ಕುದ್ರೆ ಅಯ್ಯೋ ಸಿಂಪಲ್ ಅಣ್ಣ. ಹಾ ಲೆಪ್ಪಂದಿನ ರಡ್ಡು ಮದಿಮೆ ಎತ್ತನ್ ಬಿರಿಯಾನಿ ಮುಖ್ಯ ಓ ಲೆಪ್ಪಂದೀರು ಎಂಚ ಪೋಯಾರು ಮದುವೆ. ಹಾ ಸೂಪರ್ ಸೂಪರ್ ಥ್ಯಾಂಕ್ ಯು ಅಕ್ಕ. ಸೂಪರ್ ಥ್ಯಾಂಕ್ ಯು ರಶ್ಮಿ ಸಿಸ್. ರಾಧಿಕಕ್ಕ ಥ್ಯಾಂಕ್ ಯು. ಇದ್ದೀರಾ ಎಲ್ಲಿ ಇದ್ರಿ ಮಾರ ಇಷ್ಟು ಹೊತ್ತು. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ರಶ್ಮಿ ಸಿಸ್. ಓಕೆ ಹಾಗಾದರೆ ನಾನು ಲೈವ್ ಎಂಡ್ ಮಾಡಲಾ. ಓಕೆ ನಾನು ಲೈವ್ ಎಂಡ್ ಮಾಡ್ತೇನೆ ಓಕೆನಾ. ಆರ್ಡಿ ಅಣ್ಣ ಸಿಂಪಲ್ ಅಣ್ಣ ರಾಧಿಕಾ ಅಕ್ಕ ಯಾನ್ ಬರ್ಪುಜಿ ಲೈವ್ಗು ಎನ್ನ ಮೆಸೇಜ್ ತೂದು ಸುನ್ನಿ ಅಕ್ಕ ಬಕ್ಕ ಮುದ್ದು ತೆಲಿಪೇರು ನಿಜ ಅಣ್ಣ ಇವ್ರು ಬರೋಂದೆ ಪೋಡ್ ಲೈವ್ನಲ್ಲಿದ್ದೇನೆ ಸಿಸ್. ಲೈವ್ ಮಾಡ್ತಿದ್ದೀರಾ ಥ್ಯಾಂಕ್ ಯು. ಟೇಕ್ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ರಾಧಿಕಕ್ಕ. ಥ್ಯಾಂಕ್ ಯು ಅಕ್ಕ. ಯಾನ್ ಮದುವೆಗೆ ಬಸ್ ಇಟ್ಟು ಪೋಯ್ನಿ ಅಂದೆ ಸಿಂಪಲ್ ಅಣ್ಣ. ಬಾಯ್ ಸಿಸ್ ಟೇಕ್ ಕೇರ್ ಅಂತ ಆಡಿ ಅಣ್ಣ. ಸುನಿ ಸಿಸ್ ಬಾಯ್ ಅಂತ ಹೇಳ್ತಿದ್ದಾರೆ. ರಾಧಿಕಕ್ಕ ಥ್ಯಾಂಕ್ ಯು. ರಶ್ಮಿ ಸಿಸ್ ಥ್ಯಾಂಕ್ ಯು. ದಾನೆ ಬೇಗ ಲೈವ್ ಮುಗಿಪುನು ಟೈಮ್ ಆಂಡಿ ಐನರ ಒಂದು ಬರ್ತಂಡತ್ತೆ ಸಿಂಪಲ್ ಅಣ್ಣ. ಈರ್ ಲೇಟ್ ಬರ್ತನು ಎಲ್ಲ ಮಲ್ಪ ಎಲ್ಲ ಎಲ್ಲ ಬೆಲೆವೆ ಅವೇ ನಿಮ್ಮ ಲೈವ್ನಲ್ಲಿ ಇದ್ದೇನೆ. ಓಕೆ ರಶ್ಮಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ನಾಗರಾಜ್ ಪೂರ ಬರ್ಪೇರು ಗುದ್ದೆ ಹಾಯ್ ನಾಗರಾಜ್ ಅಣ್ಣ ಎಂಚಲ್ಲರು ಚಾಂಡೆ ಸೌಖ್ಯತೆ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ಓಕೆ ಬಾಯ್ ಆರ್ಡಿ ಬ್ರೋ ಅಂತ ಸುನಿ ಅಕ್ಕ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಎಂಚು ಒಲ್ಲೇರು ಮರ್ದಕಂತಾರ ಏರೆಗೆ ಎನ್ನಮ್ಮನ ಹುಷಾರುಲ್ಲೇರಣ್ಣ ಹುಷಾರುಲ್ಲೇರು ಮರ್ದಕಂತ ಇತ್ತೆ ಒಂತೆ ಓಕೆ ನನ್ನ ಒಂದೇ ದಿನ ಒಂದು ಮಲ್ಕೊಡತ್ತೆ ಲೈಕ್ ಥ್ಯಾಂಕ್ ಯು ಬಾಯ್ ಮುದ್ದು ಸಿಸ್ ಥ್ಯಾಂಕ್ ಯು ಸುನಿ ಅಕ್ಕ. ಒಂದೇ ದಿನ ರೆಸ್ಟ್ ಡಿಪ್ಪೋಡ್ ಹಾಕೊಂಡು ಅಕ್ಕ ಈರು ಇನ್ಸ್ಟಾಗ್ರಾಮ್ ಹಿಡಿತಾರಡ ಎನ್ನ ದಾದಿ ಸೌಮ್ಯ ಡಿಲೀಟ್ ಮಾಡ್ಬೋಚೆ ಹೆಂಗೆ ಬೋಡವು ದಾದಿ ಸೌಮ್ಯ ಗೊತ್ತಾಯ್ತು ಮುದ್ದಿ ನಾನು ಹುಷಾರು ಓಕೆ ಥ್ಯಾಂಕ್ ಯು ನಾಗರಾಜ್ ಅಣ್ಣ. ಒಂದು ಲೈಕ್ ಕೊಡ್ತಿದ್ದಾರಡ ಲೈಕ್ ಕೊರ್ಲೆ ಸೌಮ್ಯ ದಾದೆ ಪಲ್ಲೆ ನಾನು ಲೈವ್ ಎಂಡ್ ಮಲ್ಪೊಡ್ಡದು ಪಲ್ಲೆ ದಾದೆ ಡಿಲೀಟ್ ಮಾಡ್ತಾರೆ. ನಾನು ಓದೊಂದಿತ್ತೆ ಗುದ್ವಿದು ಸಿಂಪಲ್ ಅಣ್ಣ ಥ್ಯಾಂಕ್ ಯು. ಇರೇಗ್ಲ ನಾಗರಾಜ್ ಅಣ್ಣ ಥ್ಯಾಂಕ್ ಯು. ಸುನಿ ಅಕ್ಕ ಆರ್ ಡಿ ಅಣ್ಣ ರಾಧಿಕಕ್ಕ ರಶ್ಮಿ ಸಿಸ್ ಇನ್ಸ್ಟಾಗ್ರಾಮ್ ಉಂಡ ಅಂದಕ್ಕೆ ನೀನು ಅತ್ತಾರೇನ ಮಲ್ಲ ಮೆಸೇಜ್ ಮಾಡ್ದಿತ್ತಿರಿ ಮುದ್ದು ಅಮ್ಮ ದಾದ ಅಂಡ್ ಪ್ಲೀಸ್ ದಾಲ ಇಜ್ಜ ಅಣ್ಣ ದಾಲ ಆತಜ್ ಅಮ್ಮ ದಾಲಜ ಒಂದು ಏಂಚನ ಹುಷಾರುಳ್ಳೇರಿತ್ತೆ ನೋ ಪ್ರಾಬ್ಲಮ್. ಓಕೆ ಮುದ್ದು ಬನ್ನೊಂದೆಲ್ಲ ನಾಗರಾಜ ಜೋರು ಜೋರು ಇಪ್ಪುಲೆ ಪನ್ ಚೂರು ಇಪ್ಪುಲೆನಾ ಓಕೆ ಓಕೆ ಸರಿ ಸರಿ ಸೌಮ್ಯ ಚೂರಿಪ್ಪೆ ಸಿಂಪಲ್ ಅಣ್ಣ ಪಲ್ಲೆ ಇತ್ತೆ ಪಲ್ಲೆ ಚೂರುಂತೊಡಿಗೆ ಸೌಮ್ಯ ಪನ್ಪೇರಿಗೆ ವೈಟ್ ಶ್ರುತಿ ಹಾಯ್ ಬನಂದ್ರಲ್ಲೇರು ಏರಿಗೆ ವೈಟ್ ಶ್ರುತಿ ಏರು ಸಾರ
ಸೌಮ್ಯನಾ ಮುದ್ದು ತಂಗಿ ಹುಷಾರಿ ವರ್ಕ್ ಓಕೆ ಅಣ್ಣ. ಥ್ಯಾಂಕ್ ಯು. ಹಾಯ್ ಅಲ್ಲೇ ಬತ್ತಿರದಿಲ್ಲ ಸಂಪತಣ್ಣನ ಆಗಮನವಾಗಿದೆ. ಸೌಮ್ಯ ನೋಡಿ, ಖಂಡದಿಂದ ಎದ್ದು ಬಂದರು ನಮ್ಮ ಸಂಪತಣ್ಣ. ಮುದ್ದು ಬೊಕ್ಕ ವಿಶೇಷ ದಾಲಜ್ಜ ಅಣ್ಣ ಇರ್ಪ ನೋಡು. ರವಿ ಅಣ್ಣ ಬತ್ತಿಜಾರ ಇಜ್ಜ ಅಣ್ಣ ಆರು ದೂರಕ್ಕೆ ಹೋದ್ರ ಗೊತ್ತುಜ್ಜಿ. ಹಾಯ್ ಸುನಿ ಅಕ್ಕ. ಸಂಪತಣ್ಣ ದಾದೆ ಪ್ರೈಸ್ ಮಿನಿಕ್ ಅಂತಾರ ದಾದ ಕತೆ ಪ್ರೈಸ್ ಉಂಡೆ ವೈಟ್ ಅಂಡಲ್ಲ. ಈ ಸೌಮ್ಯ ದೂರ ಪೋಯಿರು ಅಪ್ಪ. ಸೌಮ್ಯ ದೂರ ಪೋಯಾರ ಸೌಮ್ಯ. ಎನ್ನ ಸೆಮಿಟ್ ಪೋಂಡು ಓ ಹಗ್ಗ ಜಗ್ಗಾಟನ ಶೇ ಅವ ಎಂಚ ಅಂಚಾಯ್ನು. ಸೌಮ್ಯ ಮಾಯ ಪನೊಂದುಲ್ಲೇರು ಸುನಿಯಕ್ಕ ಇಜ್ಜಾರ ಏನ ಪನ್ಪೆ ಬಂದು ಪೋಯರು ಓಡೆ ಪೋಯರ. ವೆಯ್ಟ್ 10 ಮಲ್ಪುರ್ಚಿ ಡನ್ ಮಲ್ಪೆ ಓಕೆ ಅಣ್ಣ. ಓಕೆ ಸಂಪತಣ್ಣ ಸೆಕೆಂಡ್ಲ ಬತ್ತುಜ. ಸೌಮ್ಯ ಅಪ್ಪ ಇಲ್ಲಾಗ ಬಂತ. ಅಯ್ಯೋ ದೇವ, ಈ ಸಂಪತಣ್ಣನ ಕೇಂಡ ರವಿ ಅಣ್ಣೆ ಬೊಲ್ಲೊಡು ಪೋತಿರು ಓ ದೇವರನ. ಎನ್ನ ಅಕ್ಕಡ ಇನ್ಸ್ಟಾಗ್ರಾಮ್ ಉಂಡು ಐಟ್ ಆಲ್ ಎಂಬ್ರಾಯ್ಡರ್ದ ಆ್ಯಪ್ ಉಂಡ ಇಕ್ಕ ಲೈಕ್ ಕೊರ್ಲೆ ಪ್ಲೀಸ್ ಅಕ್ಕ. ಇರ್ ಐಡಿ ಪಂಡ ಗೊತ್ತಾಪುಂಡಿ ಸೌಮ್ಯ ಯಾನ್ ಎಂಚನ ಅಣ್ಣಾರ್ನ ಪುದರ್ದಾದುಂಡು. ಮಾಟ ಮಂತ್ರ ದೋಷ ವಶೀಕರಣ ಮಾಡಲು ಇದೆ 10 ವರ್ಷ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಜೊತೆ ಉಂದಾದಿ ಅರ್ಧ ಕಟ್ಟಾಪುಂಡು ಉಂತುಲೆರನ್ ಪಿನ್ನಡ್ದು ಅದಕ್ಕೆ ಜ್ಯೋತಿಷ್ಯ ಕಲಿತ ವಿದ್ಯೆ ಸೋನಿಕಾಂಬನ ಬಳಿ ಬನ್ನಿ ಶೀಘ್ರದಲ್ಲಿ ಪರಿಹಾರ ಕೊಡ್ತಾ. ಅಯ್ಯೋ ಸೌಮ್ಯಗ ಯಾನ್ ತೋಜು ಜಾಗ ಏನಂದ್ರಲ್ಲ ಸಂಪತ್ತನ್ನೇ ಸುನಿ ಅಕ್ಕ. ಏ ಸೌಮ್ಯ ಯಾನ್ ಎಂಚ ಯಾನೊಂಜಿ ಪಂಟ ಈ ರವೆನ ಅರ್ಥ ಮಲ್ತೊನ್ನವರ ತೂಲೆ ಇರೆಗ ಆವಂದೆ ಅನ್ ಇರಡ ಪಂಡಲವು ಸೌಮ್ಯ ಇರೆ ಗೊತ್ತಾವಂದಿ. ಸುನಿ ಸಿಸ್ಟರ್ ಪನೊಂದುಲ್ಲೇರು ನಮ್ಮ ಸಿಂಪಲ್ ಅಣ್ಣೆ. ಓ ಸೌಮ್ಯ ಕಿಚ್ಚ ಬಾಸ್ ಅವರು ಥ್ಯಾಂಕ್ ಯು ಮುದ್ದು ಅಕ್ಕೋ ಅಂತ ಹೇಳ್ತಿದ್ದಾರೆ. ಹಾಯ್ ಹೇಗಿದ್ದೀರಾ ನೀವು? ಟೀ ಆಯ್ತಾ ನಿಮ್ಮದು? ಸುನಿ ಅಕ್ಕ ನಗ್ತಾ ಇದ್ದಾರೆ ನೋಡಿ. ಆರ್ಟ್ ಬೈ ಅಕ್ಷು ಡಿ ಪಿ. 1 ನಿಮಿಷ. ಓಕೆ ಡನ್. ಸೌಮ್ಯ ದಾದ ಅತನಿ ನೀ ಕನ್ಫ್ಯೂಸ್ ಜೊಲ್ಲೆರಾ ಮುದ್ದು. ಸೌಮ್ಯ ಒಳ್ಳೆಯಲ್ಲ ತುಲೆ 21 ಲೈಕ್ ಡನ್. ಥ್ಯಾಂಕ್ ಯು. ಹೇಗಿದ್ದೀರಾ ನೀವು? ಟೀ ಕುಡಿದ್ರಾ? ಸುನಿ ಅಕ್ಕ ಅವು ತೆಲಿಪ್ನ ಸಿಂಬಲ್ ಪಾಡೋರ್ಚಿ ಜಿಲೇಬಿದ ಮಿತ್ತ ಕಿಲೆಂಜಿ ಕೊಲ್ಲಿ ಲೆಕ್ಕ. ಅಯ್ಯೋ ಪಲಾಣ್ಣ ಮುದ್ದು ಯಾನ್ ಏತ್ ಟೈಮ್ ಮಾಡಿ ಲೈವ್ ಮಲ್ತದ ಯಾನ ಕಡೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ ಅಕ್ಕ. 4 ಗಂಟೆ
ಡ್ಯಾನ್ಸ್ ಇತ್ತಂಡಿ ಅಣ್ಣ. ಓ ಡ್ಯಾನ್ಸ್ ಇತ್ತಂಡ. ಓ ಡ್ಯಾನ್ಸ್ ಡನ್ ಪನಂದಿಲ್ಲ ರಾಡಣ್ಣೆ. ಥ್ಯಾಂಕ್ ಯು ಅಣ್ಣ. ಸಂಪತ್ತಣ್ಣ ತೋಜುವರಣ್ಣ ಪನಂದಿಲ್ಲ. ಸುನಿಸಿಸ್ ಉಲ್ಲಾರ ಹಾಕಿ ಅನ್ನಂದಿಲ್ಲ ರಾಡಿ ಅಣ್ಣ. ಸುನಿ ಅಕ್ಕದ ದಾಂಡಕ್ಕ ಸಂಪು ಬ್ರದರ್ ನಮಸ್ತೆ ಅಂತೇಳಿ ಸಿಂಪಲ್ ಅಣ್ಣ. ಸುನಿಸಿಸ್ ದಾದಾಂಡಕ್ಕೆ ಏನಂದಿಲ್ಲ ರಾಡಿ ಅಣ್ಣೆ. ಉಲ್ಲ ಸಂಪತ್ತಣ್ಣ ಪನಂದಿಲ್ಲ ಸೌಮ್ಯ ಸಿಸ್ ಉಲ್ಲ ಪನಂದಿಲ್ಲೇರು. ಸುನಿ ಅಕ್ಕ ದಾಯಿ ಬುಲ್ತನ್ ಪಂಡೆ ಅವು ಒಂಜಿ ಬುಲಿಪ್ ಆ ತೆಲಿಪಿನ ಪಾಡೊಚ್ಚು ಪನ್ನೆ ಇತ್ತು. ಎಬಿ ಕೊಲ್ಪು ಡ್ಯಾನ್ಸ್ ಇತ್ತನ ಅವೇ ತೀರ್ ಕಂಡೋಡು ಬೂರ್ನಿ ಅಂತುಯ್ಯೆ ಸಂಪತ್ತಣ್ಣ ಇರ್ಬಾರತ್ತೆ ಹೊರ. ಸುನಿ ಅಕ್ಕ ತೆಲ್ತಿನ ಜಾಸ್ತಿ ಆಂಡ್ ಗಂಗಾಜಲ ಬರುದುಂಟು ಅಂದಣ್ಣ. ಗಂಗಾಜಲ ಬರಲ್ಲ. ಏತು ತಿಂಗೋಲು ಆಂಡಿಕೆನ್ನಿ ಏತು ತಿಂಗೋಲು ಆಂಡಿಕೆನ್ನಿ ದೇವರನೇ. ಏತು ತಿಂಗೋಲಿಂದ ಪನ್ಪುಣ್ಯ ಅಕ್ಕ ರಡ್ಡಾಂಡ ಅಂದ ರಡ್ಡಾಂಡ ಲೈವ್ ತೂತು ಪನ್ಪಾರು. ಸೌಮ್ಯಗ್ ಮೋಕೆನೆ ಇಜ್ಜೆ ನಡ ಒಂದೊಂದುಲ್ಲೇಡು ಸಂಪತ್ತಣ್ಣ. ಅಡಿ ಅಣ್ಣ ಅಯ್ಯೋ ಉಂಡು ಅಣ್ಣ ಒಂದೊಂದುಲ್ಲೇಡು ಸೌಮ್ಯ. ಸಂಪತ್ತಣ್ಣ ಅಂತಲ್ಲಿ ಒರ್ಮ ತಿಂಗಳು. ಅಯ್ಯೋ ಸಂಪತ್ತಣ್ಣ ಇರ್ನ ಮಂಡೆ ಇರ್ನ. ಸಿಂಪಲ್ ಅಣ್ಣ ದಾದಿ ಇರ್ನ ವಾರಡ್ಡು ರಡ್ಡು ಸರಿ ಲೈವ್ ಫುಡ್ ಇಜ್ಜಿ ಅಣ್ಣ ದಿನಾಲ ಮಲ್ಪ ಇರಿ ಬಿಡ್ಬೋದಲ್ಲ ನಾನು. ಅಯ್ಯೋ ಆಡಿ ಬ್ರೋ ಪನಂದಿಲ್ಲೇರು ಸುನಿ ಅಕ್ಕ ಅಂದು ಸುನಿ ಪನಂದಿಲ್ಲೇರು ಸುನಿ ಅಕ್ಕ ಪನಂದಿಲ್ಲೇರು ಆಡಿ ಎಣ್ಣೆ. ಕಂಗ್ರಾಟ್ಸ್ ಮುಂದಿಗೆ ಮಾಮಿ ದಾದಿ ಸಿಂಪಲ್ ಅಣ್ಣ ಗುದ್ದುದಿಲ್ಲಿರಿ ದೇವರೇ. ಏ ಪಂಜ ಎಂಚಿನ ಜಾಪುನಿಯೇ ಸಂಪತ್ತಣ್ಣ ಅಂದು ಸುನಿ ಸಿಸ್ ಪನಂದಿಲ್ಲೇರು ಆಡಿ. ಸಾರಿ ಸಿಸ್ ಅವು ಮಿಸ್ ಆಡು ಪನಂದಿಲ್ಲೇರು ಮಲ್ಲ ಇಜ್ಜಿ ಮುಖನ್ನ ತೂಲೆಗೆ ಸಂತೆಲಿ ಗುದ್ದಿದಲೆ ಮಂಡಿಗೆ ಈ ಸಂಪತ್ತಣ್ಣನಲ್ಲ ಸಿಂಪಲ್ ಅಣ್ಣನ ದೇವರೇ. ಒಂಜಿ ಎಲ್ಲೆ ವಿಷಯ ತಿಕ್ಕರಿಜ್ಜ ರಬ್ಬರ್ದಲ್ಲ ಕೊಯ್ಪೇರು. ಡಾಕ್ಟರ್ ಏಪದ ಡೇಟ್ ಕೊಡ್ತಿ ನಿಕ್ಲೆಗೆ ಆಪುಜ್ಜ ಅಣ್ಣ ಮನಿಪದ್ದು ಕುಲ್ಲೆ ನಿಕ್ಲೆ ಸೊ ಅಂತೆ. ಓಕೆ ಬಾಯ್ ಮಾತಾರಗಳ ಮೇರಿತ್ತೆ ಸುನಿ ಅಕ್ಕ ಲೈವ್ ಮಲ್ಪೇರು ಆರ್ನ ಲೈವ್ ಸಪೋರ್ಟ್ ಮಲ್ಪಲವೆ ಸಂಪು ಮೆಲ್ಲ ಜಾಗ್ರತೆ ಒಂದೊಂದುಲ್ಲೆ ಎಂಕ್ ಕಾಪಿರೈಟ್ ಬೈಜಿ ಲೈವ್ ಅಂದ ಗುಡ್ ಗುಡ್ ಅಣ್ಣ ಇರ್ ಸಂಪತ್ತಣ್ಣ ಗ್ರೇಟ್. ಆಲ್ಡಿ ಬ್ರೋ ಬಾಯ್ ಪನೊಂದಿಲ್ಲ ಯಾನ್ಲ ಲೈವ್ ಎಂಡ್ ಮಲ್ಪೆ ಇತ್ತೆ ಮೇರ್ನ ಲೈವ್ ಪೋಲೆ ಸುನಿ ಅಕ್ಕನ ಆರು ಲೈವ್ ಮಲ್ಪೇರಿತ್ತೆ 5 ಗಂಟೆಗೆ ಅರೆ ಸಪೋರ್ಟ್ ಮಲ್ಪಲೆ ಮಾತಾಡ್ಲವೆ ಜಾಸ್ತಿ ಸ್ಟೆಪ್ ಇತ್ತರ ಸಿಂಪಲ್ ಅಣ್ಣ. ಬಾಯ್ ಬಾಯ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇದು ಬರ್ತೇನೆ ಲೈವ್ ಸಪೋರ್ಟ್ ಮಾಡ್ತಾರೆ. ಸಂಪತ್ ಅಣ್ಣ ಥ್ಯಾಂಕ್ ಯು. ಆರ್ ಡಿ ಅಣ್ಣ ಮಸ್ತ್ ಜನ ಸಪೋರ್ಟ್ ಮಾಡ್ತಾರೆ. ಮಹಾತಿರಗ್ಲ ಥ್ಯಾಂಕ್ ಯು ಸೋ ಮಚ್. ಅಂಚೆನ ಹೈಡ್ ಇತ್ನಾಗೆಲ್ಲ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು. ಸೌಮ್ಯದ ಬನ್ನಿ ಕೋಲಂ ಪತ್ತೊಂದು ಡ್ಯಾನ್ಸ್ ಮಲ್ಪುನ ಸಂಪತ್ ಅಣ್ಣ ಕುಣಿದು ಕುಣಿದು ಬಾರೇನ ದಾದಿ ಸುಮಿಯರು ಸುನಿ 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 ಅಕ್ಕ ಐನಿ ಏಪದಾಕೇನೊಂದಿಲ್ಲ ದಾದಿ ಐನು ಬಾಯ್ 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 ಅಣ್ಣ. ಸುನಿ ಅಕ್ಕಗೆ ಲೈವ್ ಸಪೋರ್ಟ್ ಮಲ್ಪಲೆ ಸಿಂಪಲ್ ಅಣ್ಣ ಅಂಚೆನೆ. ಆರ್ ಡಿ ಅಣ್ಣ ಬೊಕ್ಕ ಬರ್ತಾವೆ ಒಂದು ತಡದ್ ಬರ್ತ ಮುದ್ದು ನಿದ್ರೆಡುಲ್ಲೇರು ಮದ್ದರ ಇಜ್ಜಕ್ಕ ನಿದ್ರೆನ. ಅಯ್ಯೋ ದೇವರ ಸರಿ ಬಾಯ್ ಬಾಯ್ ಅಂತಾರೆ ಇಲ್ಲ ಹೈಡಲ್ಲಿದ್ದವ್ರಿಗೂ ಥ್ಯಾಂಕ್ ಯು ಸೋ ಮಚ್.
ಇಷ್ಟೊತ್ತು ನನ್ನ ಲೈವ್ಗೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಟಾಟಾ. ಮುದ್ದು ಬನಂದಿಲ್ಲ ಸಿಂಪಲ್ ಅಣ್ಣ ಟಾಟಾ ಅಣ್ಣ. ಥ್ಯಾಂಕ್ ಯು ಸೌಮ್ಯ ಬಾಯ್. ಬೊಕ್ಕ ಕಾವ ತೆಲಿಪಚ್ಚಿ ಗುದ್ದು ಅದಲ್ಲಿ ಎನ್ನ ಲೈವ್ ಉಂಡತ ಬರ್ಪೆ ಅಂತಲೇ ಪೂವೇನು ಬೊಕ್ಕ ಭಯಕ್ಕೆ ಬರ್ಪು ಜನ ಊರು ಇರ್ ಲೈವ್ ಹೆಣ್ಣು ಮಾಡ್ತಾನೆ ಇರ್ ಲೆಪ್ಪಲೆ ಬರ್ಪೇವೆ ಸಿಂಪಲ್ ಅಣ್ಣ ಟಾಟಾ.